ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ವಿಶೇಷ ಸಂವಾದ ಸೈಕ್ಲಿಂಗ್ ಟ್ರೆಂಡ್. ವೀಕ್ಷಕರೇ, ನಾನು ಆಗಾಗ ಹೇಳ್ತಾ ಇರ್ತೇನೆ, ನಮ್ಮ ಸಮಾಜದಲ್ಲಿ, ನಮ್ಮ ನಡುವೆ, ನಮ್ಮ ಪರಿಸರದಲ್ಲಿ ನಾವು ಮಾತನಾಡುವಂಥ ವಿಚಾರಗಳು ಅನೇಕ ವಿಚಾರಗಳಿರ್ತವೆ. ನಾವು ಕೇವಲ ಟಿ ವಿ ಸ್ಟುಡಿಯೋದಲ್ಲಿ ರಾಜಕೀಯ ಇಷ್ಟನ್ನೇ ಮಾತಾಡ್ತಾ ಇರ್ತೇವೆ. ಆದರೆ ನಮ್ಮನ್ನು ಪ್ರಭಾವಿಸುವ, ನಮ್ಮ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು, ಸಮಾಜವನ್ನು ಪ್ರಭಾವಿಸುವಂಥ ಅನೇಕ ವಿಚಾರಗಳಿರ್ತದೆ. ಅದನ್ನು ನಾವು ಮಾತಾಡ್ತಾ ಇರಬೇಕು ಅಂತ. ಸೊ ಇವತ್ತು ಆ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಸೈಕ್ಲಿಂಗ್ ಟ್ರೆಂಡ್ ವಿಚಾರವಾಗಿ. ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ವೇಶ್ ಸಾಮಗ ಅವರು, ಅಧ್ಯಕ್ಷರು VR ಸೈಕ್ಲಿಂಗ್ ಕ್ಲಬ್ನವರು, ಮತ್ತು ಅರುಣ್ ಪ್ರಭು ಅವರು, ಜೊತೆಗೆ ನಿರೇನ್ ಜೈನ್ ಅವರು. ನಾನು ಈ ಮೂರು ಮಂದಿಯನ್ನು ಕೂಡ ಪ್ರೀತಿಯಿಂದ ನಿಮ್ಮನ್ನು ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಎಸ್ ಸರ್ವೇಶ್ ಸಾಮಗ ಅವರು VR ಸೈಕ್ಲಿಂಗ್ ಕ್ಲಬ್ನ ಅಧ್ಯಕ್ಷರು. ಆಮೇಲೆ ಅರುಣ್ ಪ್ರಭು KS ಅವರು ಜನರಲ್ ಮ್ಯಾನೇಜರ್, ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್, ಇದರಲ್ಲಿ ಜನರಲ್ ಮ್ಯಾನೇಜರ್ ಫಾರ್ ಟೆಕ್ನಿಕಲ್. ಆಮೇಲೆ ನಿರೇನ್ ಜೈನ್ ಅವರು ವೃತ್ತಿಯಲ್ಲಿ ಆರ್ಕಿಟೆಕ್ಟ್, ಆದರೆ ಪ್ರವೃತ್ತಿ ಅಥವಾ ಹವ್ಯಾಸದಲ್ಲಿ ಅವರು ಸೈಕ್ಲಿಂಗನ್ನು ಬಹುದೊಡ್ಡ ಹವ್ಯಾಸವಾಗಿ ತೊಡಗಿಸಿಕೊಂಡವರು, ಜೊತೆಗೆ ವನ್ಯಜೀವಿ ತಜ್ಞರಾಗಿ ಕೂಡ ಗುರುತಿಸಿಕೊಂಡವರು. ವೀಕ್ಷಕರೇ, ಈ ದಿವಸ ನಾವು ಮಾತನಾಡ್ತಾ ಇರೋ ವಿಚಾರ ಸೈಕ್ಲಿಂಗ್ ಅಂತ ಹೇಳಿದ್ರೆ, ಒಂದು ಕಾಲ ಇತ್ತು ನಮ್ಮ ಪ್ರತಿ ಊರುಗಳಲ್ಲೂ ಕೂಡ ಸೈಕಲ್ ಅನ್ನುವುದು ಅದೊಂದು ಟ್ರಾನ್ಸ್ಪೋರ್ಟದು ಮೋಡ್ ಆಗಿತ್ತು. ಸುಮಾರು ಒಂದು 30-35 ವರ್ಷಗಳ ಹಿಂದೆ ನೋಡಿದರೆ, ಯಾವ ಹಳ್ಳಿ ಇರ್ಬೋದು, ಯಾವ ಗ್ರಾಮ ಇರ್ಬೋದು, ಅಥವಾ ಪೇಟೆ, ಇವತ್ತಿನ ಪಟ್ಟಣ, ಇವತ್ತಿನ ನಗರಗಳಲ್ಲಿ ಕೂಡ. ಆದರೆ ಕಾಲ ಬದಲಾದ ಹಾಗೆ ಸ್ವಾಭಾವಿಕವಾಗಿ ಟೆಕ್ನಾಲಜಿಗಳು ಅಥವಾ ಟ್ರಾನ್ಸ್ಪೋರ್ಟ್ ವಿಧಾನಗಳೆಲ್ಲ ಬದಲಾಗ್ತಾ ಇರ್ತದೆ. ಆದರೆ ಇವತ್ತಿನ ಕಾಲಕ್ಕೆ ಅದು ಬೇರೆ ಸ್ವರೂಪದಲ್ಲಿ ಅದೊಂದು ದೊಡ್ಡ ಟ್ರೆಂಡ್ ಆಗಿ ಅಥವಾ ಅದೊಂದು ಫ್ಯಾಷನ್ ಆಗಿ ನಮ್ಮ ಜೊತೆಗಿದೆ. ಸೊ ಈ ಎಲ್ಲ ವಿಚಾರವಾಗಿ ನಾವು ಇವತ್ತು ಮಾತಾಡ್ತೇವೆ. ಸೊ ಈ ಸಂದರ್ಭದಲ್ಲಿ ನಾನು ಸರ್ವೇಶ್ ಸಾಮಗ ಅವರು, ಅರುಣ್ ಪ್ರಭು ಅವರನ್ನು ಮತ್ತು ನಿರೇನ್ ಜೈನ್ ಅವರನ್ನು, ಜೊತೆಗೆ ಅವರೆಲ್ಲರನ್ನು ಕೋಆರ್ಡಿನೇಟ್ ಮಾಡಿದಂಥ ಅವರದೇ ತಂಡದ ಅರ್ನಿಶ್ ಅವರು ಕೂಡ ಇವತ್ತು ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯನ್ನು ಕೂಡ ಗುರುತಿಸ್ತಾ ನಾವು ಈ ಒಂದು ಶೋವನ್ನು ಆರಂಭಿಸ್ತಾ ಇದ್ದೇವೆ. ನಾನು ಮೊದಲಾಗಿ ಸಾಮಗ್ ಅವರೇ, ನಿಮ್ಮಿಂದಲೇ ಆರಂಭಿಸ್ತೇನೆ. ನಾವು ಇವತ್ತಿನ ಇಡೀ ಈ ಒಂದು ಮಾತುಕತೆಯನ್ನು ತುಂಬ ಕ್ಯಾಶುವಲ್ ಆಗಿ, ಸೈಕ್ಲಿಂಗ್ ಅನ್ನೋದು ಈ ಮೊದಲು ಯಾವ ರೀತಿ ಇತ್ತು, ಈಗ ಪ್ರಸ್ತುತ ಕಾಲಮಾನದಲ್ಲಿ, ಮತ್ತು ಅದು ಮುಂದೆ ಯಾವ ರೀತಿಯೆಲ್ಲ ಇರುತ್ತೆ, ಈ ವಿಚಾರವಾಗಿ ನಾವು ಮಾತಾಡುವ. ಸೊ ನಾನು ಈ ಒಂದು ಮೊದಲ ಆರಂಭಿಕ ಇದರಲ್ಲಿ ಮಾತಾಡೋ ಸಂದರ್ಭದಲ್ಲಿ ನೀವು ಮೂವರು ಕೂಡ ಈ ಒಂದು ಸೈಕ್ಲಿಂಗ್ ವಿಚಾರವಾಗಿ ನಿಮಗೆ ಆಸಕ್ತಿ ಬೆಳೆದದ್ದು ಹೇಗೆ, ಏನು ಕಾರಣ, ಆ ವಿಚಾರ ನಾವು ಆರಂಭಿಸ್ಕೊಳ್ಳುವ. ಸೊ ಸಾಮಗ್ ಅವರೇ, ನೀವು ಇವತ್ತು ಈ ಒಂದು VR ಸೈಕ್ಲಿಂಗ್ ಕ್ಲಬ್ನ ಅಧ್ಯಕ್ಷರಾಗಿದ್ದೀರಿ. ಬಹುಶಃ ತುಂಬ ಸೈಕ್ಲಿಂಗ್ ಪಯಣದ ಅಥವಾ ಆ ಒಂದು ಟೀಮನ್ನು ನೀವೆಲ್ಲ ಒಟ್ಟು ಮಾಡಿ ಇವತ್ತು ನಿಮ್ಮ ಒಂದು ಕ್ಲಬ್ನ ಅಧ್ಯಕ್ಷರಾಗಿದ್ದೀರಿ. ನೀವು ಆರಂಭದಲ್ಲಿ ಈ ಒಂದು ಸೈಕ್ಲಿಂಗ್ಗೆ ಬರಲಿಕ್ಕೆ ಪ್ರೇರಣೆ ಏನು, ಯಾವ ಕಾರಣ, ಯಾವ ನೀವು ಶುರುವಲ್ಲಿ ಹೇಳಿದ ಹಾಗೆ 30-35 ವರ್ಷದ ಮೊದಲು ನಾವು ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ಅಂತೇಳಿ, ನಮ್ಮದು ಅದೇ ಏಜ್. ಸೊ ಹಾಗೆ ನಾವು ಶಾಲೆಗೆ ಹೋಗುವಾಗ, ಕಾಲೇಜ್ಗಳಿಗೆ ಹೋಗುವಾಗ ಸೈಕ್ಲಿಂಗಲ್ಲೇ ಹೋಗ್ತಾ ಇದ್ವಿ. ಮತ್ತು ಕೆಲಸ ಅದು ಇದು ಅಂತ ಹೇಳಿ ನಾವು ಮುಂಬೈಗೆ ಹೋದ್ವಿ. ಮುಂಬೈಲೆಲ್ಲ ಈ ವೃತ್ತಿ ಜೀವನದಲ್ಲಿ ಬ್ಯುಸಿ ಆದ್ವಿ. ಸೊ ಮತ್ತು ಅಲ್ಲಿಂದ ಬೇಸರಪಟ್ಟು ನಾನು ಪುನಃ ವಾಪಸ್ ಮಂಗಳೂರಿಗೆ ಬಂದೆ. ಸೊ ಮಂಗಳೂರಿಗೆ ಬಂದ ಮೇಲೆ ನನಗೆ ಬೆಳಿಗ್ಗಿನ ಜಾವ ಹಾಗೆ ಸಾಯಂಕಾಲ ಜಾವ 1 ಗಂಟೆ ಅಥವಾ 2 ಗಂಟೆ ನನ್ನ ಹತ್ರ ಎಕ್ಸ್ಟ್ರಾ ಸಿಗ್ತಾ ಇತ್ತು. ಈ ಟೈಮಲ್ಲಿ ಏನು ಮಾಡೋದಪ್ಪ ಅಂತ ಹೇಳಿ ನಾನು ಆಲೋಚನೆ ಮಾಡಿದಾಗ ಸೈಕ್ಲಿಂಗ್ ಅಂತೇಳಿ ಕಂಡು ಬಂತು. ಸುಮಾರು ಒಂದು 8-10 ವರ್ಷ ಮೊದಲು. ಆಗ ಮಂಗಳೂರಲ್ಲಿ ಯಾರು ಸೈಕ್ಲಿಂಗ್ ಮಾಡ್ತಾ ಇರಲಿಲ್ಲ, ಎಲ್ಲರೂ ಆಲೋಚನೆ ಮಾಡ್ತಾ ಇದ್ರು ಮಕ್ಕಳು ಅಂತ ಹೇಳಿ. ಸೊ ಮತ್ತೆ ನಾನೊಂದು ಸೈಕಲ್ ತಕೊಂಡು ಶುರು ಮಾಡಿದೆ. ನೋಡುವ, ಏನಾದರೂ ಆಗಲಿ ಒಂದ್ಸಲ ಅಟ್ಲೀಸ್ಟ್ ನನಗೆ ಒಂದು ಫಿಟ್ನೆಸ್ಗೋಸ್ಕರ ಆದ್ರೂ ಮಾಡುವ. ಆವಾಗ ನೀವು ಯಾವ ಸೈಕಲ್ ತಗೊಂಡು ಸರ್? ಯಾವ ಬ್ರ್ಯಾಂಡ್ ಅದು, ಯಾವ ಕಂಪನಿ? ಆವಾಗ ಸ್ಕಾಟ್ ಅಂತ ಹೇಳಿ. ನಾನು ಸುಮಾರೆಲ್ಲ ಮಂಗಳೂರಲ್ಲಿ ಆಗ 2 ಅಂಗಡಿ ಇತ್ತು, ಜ್ಯೋತಿ ಸೈಕಲ್ಸ್ ಮತ್ತೆ ಒಂದು ತಾಜ್ ಸೈಕಲ್. ಇದೆರಡು ಅಂಗಡಿಯಲ್ಲಿ ಹೋಗಿ ವಿಚಾರ ಮಾಡಿ, ನನಗೂ ಆಗ ಸೈಕಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಯಾವ ಬ್ರ್ಯಾಂಡ್ ತಗೊಳ್ಬೇಕು ಏನೂ ಗೊತ್ತಿರಲಿಲ್ಲ. ಮತ್ತೆ ಅವರು ಹೇಳಿದ್ರು, ಓಕೆ ಇದೊಂದು ಸೈಕಲ್ ತಕೊಳ್ಳಿ ಅಂತ ಹೇಳಿ. ಮತ್ತೆ ಅದು ತಕೊಂಡೆ. ಒಂದು ವಿಚಾರ ಹೇಳಿದ್ರೆ, ಆ ಸೈಕಲ್ ಈಗಲೂ ನನ್ನ ಹತ್ರ ಇದೆ. ನನ್ನ ಮಗ ಅದನ್ನ ಈಗ ಓಡಿಸ್ತಾ ಇದ್ದೇನೆ.
ನೋಡಿ ನೋಡಿ ಸೈಕಲ್ಗೆ ಕೂಡ ಒಂದು ಒಂದು ಇತಿಹಾಸ ಜೋಡಣೆ ಇತಿಹಾಸ ಜೋಡಣೆ ಇದೆ. ಮತ್ತೆ ಒಂದು ಇನ್ನೊಂದು ತಲೆಮಾರಿಗೆ ಅದು ಹಸ್ತಾಂತರಗೊಂಡಿದೆ. ಹಸ್ತಾಂತರಗೊಂಡಿದೆ. ಅದೀಗ ಅವನು IIT ಬಾಂಬೆಯಲ್ಲಿ ತಕೊಂಡೋಗಿದ್ದಾನೆ, ಅಲ್ಲಿ ಅದು ಅವನು ಬಿಡ್ತಾ ಇದ್ದಾನೆ. ಸೊ ಹಾಗೆ ಆ ಸೈಕಲ್ ಅನ್ನು ಮಾತ್ರ ನನಗೆ ನನ್ನೊಟ್ಟಿಗೆ ಎಷ್ಟು ಜೀವನ ಒಂದು ಬದಲಾಯಿಸಿತು ಅಂತೇಳಿ ಹೇಳ್ಬೋದು. ಮೊದಲು ನಾನು ಬಾಂಬೆಯಿಂದ ಬರುವಾಗ ಒಂದು ಅದೇ ಎಲ್ಲ ನಮ್ಮದು ಫಿಟ್ನೆಸ್ದು ಒಂದು ಇಶ್ಯೂ ಸುಮಾರಿತ್ತು. ಸೈಕಲ್ನಿಂದಾಗಿ ಒಂದೊಂದೇ ಜೀವನದಲ್ಲೇ ಒಂದು ಪರಿಣಾಮ ಆಗ್ತಾ ಬಂತು. ಮೇನ್ ಫಿಟ್ನೆಸ್ ಬಗ್ಗೆ ನಮಗೆ ಸ್ವಲ್ಪ ಜಾಸ್ತಿ ಒಲವು ಹೋಯಿತು. ಜನರನ್ನು ನಾವು ಸಿಗ್ಲಿಕ್ಕೆ ಶುರು ಮಾಡಿದ್ವಿ, ಬೇರೆ ಬೇರೆ ಜನರ ಪರಿಚಯ ಆಯಿತು. ಮತ್ತೆ ನಾವು ಮಂಗಳೂರಲ್ಲಿ ನಾವು ನೋಡದ ಜಾಗನೆಲ್ಲ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಮಂಗಳೂರು, ಉಡುಪಿ ಅಂತ ಹೇಳಿ ಮೊದಲು ನಾವು ಹೋಗ್ತಾ ಇರುವಾಗ ಜನರೆಲ್ಲ ಕೇಳ್ತಿದ್ರು, ಅರೆ ಯಾರಪ್ಪ ಫಾರಿನರ್ ಬಂದ್ರು ಅಂತ ಹೇಳಿ. ಸೊ ನಾವು ಅವತ್ತ ತುಳುವಲ್ಲಿ ಮಾತಾಡಿದಾಗ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಓ ಇವರು ನಮ್ಮನೆ ಊರ್ದಾಕ್ಲು ಅಂತ ಹೇಳಿ. ಹಾಗೆ ಒಂದು ಹವ್ಯಾಸ ಶುರು ಆಗಿದ್ದು ಈಗ ಒಂದು ದೊಡ್ಡ ಸೈಕ್ಲಿಂಗ್ ನ ಒಂದು ದೊಡ್ಡ ಅಭಿಯಾನವಾಗಿ ಅದು ಏರ್ಪಟ್ಟಿದೆ. ಸೊ ಅದಕ್ಕೆ ಅದೇ ಒಂದು ನಮ್ಮ ಊರಿನಲ್ಲಿ ಜಿಜ್ಞಾಸೆ ಅಂತೇಳಿ ಏನು ಹೇಳ್ತಾರೆ. ಸೊ ಮೊದಲು ಯಾರಿಗೂ ಇರುವುದಿಲ್ಲ, ಯಾರಾದ್ರೂ ಒಬ್ಬ ಶುರು ಮಾಡ್ಬೇಕು. ಹಾಗೆ ಒಂದು ಶುರು ಮಾಡಿದ್ರೆ ನಿಂತಾನಾಗೆ ಅದು ಸ್ಟಾರ್ಟಿಂಗ್ ಟ್ರಬಲ್ ಅಂತ ಯಾವುದೇ ಒಂದು ವೆಂಚರ್ ಸ್ಟಾರ್ಟ್ ಆಗ್ಬೇಕಂತ ಇದ್ರೆ ಯಾರಾದ್ರೊಬ್ರು ಇನಿಷಿಯೇಟಿವ್ ತಕೊಂಡು ಮುಂದೆ ಹೋಗ್ಬೇಕು. ಕರೆಕ್ಟ್. ಹಾಗೆ ಶುರು ಆಗಿದ್ದು ಈಗ ಸುಮಾರು 10 ವರ್ಷದಿಂದ ನಡೀತಾ ಇದೆ. ಸೊ ಸರ್, ಅರುಣ್ ಸರ್, ನಾನು ನಿಮ್ಮಲ್ಲಿ ಆಮೇಲೆ ಏನು ನಿಮ್ಮ ಸ್ಮಾರ್ಟ್ ಸಿಟಿ ಈ ಒಂದು ಇಂಡಿಯಾ ಸೈಕಲ್ಸ್ ಫಾರ್ ಚೇಂಜ್ ವಿಚಾರವಾಗಿ ಏನೇನು ಮಾಡ್ತದೆ ಅನ್ನೋದು ಆಮೇಲೆ ನಾವು ಮಾತಾಡುವ. ಬಟ್ ಈಗ ಏನು ಸರ್ವೇಶ್ ಅವರು ಹೇಳಿದ ಹಾಗೆ ನಿಮಗೆ ಈ ಒಂದು ಸೈಕ್ಲಿಂಗ್ ವಿಚಾರವಾಗಿ ಆಸಕ್ತಿ ಬಂದ ಸಂದರ್ಭ ದಿನ ಏನು ಯಾವಾಗ ಅಂತ ನೋಡಿ. ನನ್ನ ಇವ್ರಿಗಿಂತ ಇನ್ನೂ ದೊಡ್ಡವ, ನನ್ನ ತಂದೆ ನೋಡುವಾಗಲೇ ಗೊತ್ತಾಗುತ್ತೆ. ನಮ್ಮ ತಂದೆ ಮೈಸೂರು ಪಾಲಿಟೆಕ್ನಿಕ್ CPC ಪಾಲಿಟೆಕ್ನಿಕ್ ಸೇವೆಯಲ್ಲಿ ಇದ್ದರು. ಮೈಸೂರಲ್ಲಿ ಎಲ್ಲ ರೋಡ್ಗಳೆಲ್ಲ ಫ್ಲಾಟ್, ಅಗಲವಾದ ರಸ್ತೆಗಳು. ನಮ್ಮ ಮನೆಯಿಂದ CPC ಪಾಲಿಟೆಕ್ನಿಕ್ಗೆ ಸರಿಸುಮಾರು 6 ಕಿಲೋಮೀಟರ್ ಇತ್ತು. ನನ್ನ ತಂದೆ ಶರ್ಟ್ ಪ್ಯಾಂಟ್ ಟಕ್ಕಿನೆಲ್ಲ ಮಾಡಿ ಟೈ ಹಾಕೊಂಡು ಸೈಕಲಲ್ಲಿ ಹೋಗ್ತಿದ್ರು. ಆಯ್ತಾ, ನಮ್ಮ ಮನೆಯಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಲಿಕ್ಕಿದ್ರೆ ನಾನು ನನ್ನ ಅಣ್ಣ ಎಲ್ಲರನ್ನು ಸೈಕಲಲ್ಲೇ ಕರ್ಕೊಂಡು ಹೋಗುದು. ಹಾಗೆ ಸೈಕಲ್ ಜೊತೆ ನಮ್ಮ ಸಂಬಂಧ ಬಹಳ ಬಾಲ್ಯದಿಂದಲೇ ಇದೆ. ಅದಲ್ಲದೆ ಒಂದು ಕಾಲದಲ್ಲಿ ಏನಿತ್ತು ಅಂದ್ರೆ ನಿಮ್ಗೆ ಬೇರೆ ಏನಾದ್ರು ಬರ್ಬೇಕು, ಬೇರೆ ಏನಾದ್ರು ಕಲಿಲಿಕ್ಕಿದೆ ಅಂತ ಆದ್ರೆ, ಒಂದು ಪ್ರಮೋಷನ್ ಸಿಗಬೇಕಂತಿದ್ರೆ ನಿಮ್ಗೆ ಸೈಕಲ್ ನೀವು ಕಲಿತೇ ಆಗ್ಬೇಕು ಅಂತ. ಸೈಕಲ್ ಅಲ್ಲಿ ಬಂದ ಬ್ಯಾಲೆನ್ಸ್, ಆಮೇಲೆ ನಿಮ್ಗೆ ಗ್ರಾಜುವಲಿ ಸ್ಕೂಟರ್ ಬಿಡ್ಲಿಕ್ಕೆ, ಆಮೇಲೆ ಮೋಟರ್ ಸೈಕಲ್ ಬಿಡ್ಲಿಕ್ಕೆ ಇಂಥದ್ದೆಲ್ಲ ಒಂದು ವಿಷಯ ಇತ್ತು. ಮತ್ತೆ ಹಾಗೆಲ್ಲ ಏನಿತ್ತು ಅಂತಂದ್ರೆ ಸೈಕಲ್ಗಳು ಬಾಡಿಗೆಗೆ ಸಿಗ್ತಾ ಇತ್ತು ಎಲ್ಲರಿಗೂ. ಎಲ್ಲರ ಮನೆಯಲ್ಲೂ ಈಗ 4 ಕಾರ್ ಇದ್ದಾಗೆ ಒಂದು ಮನೆಯಲ್ಲಿ ಒಂದು ಸೈಕಲ್ ಇದ್ರೆ ಹೆಚ್ಚು. ಹಾಗೆ ಇಲ್ಲಿ ಬಾಡಿಗೆ ಕೊಡ್ತಾ ಇದ್ರು, ಗಂಟೆ ಲೆಕ್ಕದಲ್ಲಿ 10 ಪೈಸೆ, ಅರ್ಧ ಗಂಟೆಗೆ 5 ಪೈಸೆ. ಆಯ್ತು, ಆದ್ರೆ ಸಿಗ್ತಾ ಇರಲ್ಲ. ಅಂದ್ರೆ ಅವರ ಹತ್ರ ಒಂದು 10-12 ಸೈಕಲ್ ಇರ್ತಾ ಇತ್ತು. ಎಲ್ಲರೂ ಈ ರಜೆ ಎಲ್ಲ ಇರುವಾಗ ಅದನ್ನ ಎಲ್ಲ ಬುಕ್ ಆಗ್ತಿತ್ತು. ನಾವಿದ್ದದ್ದು ಈ ಪದವಿ ಸ್ಕೂಲ್ ಪಕ್ಕದ ಮಲ್ಲಿ ಕಾಂಪೌಂಡ್ ಅಲ್ಲಿ. ಒಂದು ಕರ್ನಾಟಕದಲ್ಲಿ ಒಂದು ಸೈಕಲ್ ಶಾಪ್, ಇನ್ನೊಂದು ಈ ಅಡಿಯಲ್ಲಿ ಇದ್ದದ್ದು. ಇದೆಲ್ಲ ನಾವು ಈ ಬಾಡಿಗೆ ಎಲ್ಲ ತಗೊಂಡೆಲ್ಲ ಕಲ್ತ ವಿಷಯ. ಮತ್ತೆ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ, ಈ ಅಡಿಯಲ್ಲಿ ಪ್ರತಿ ವರ್ಷ ಇದೆ ನಿಮ್ಮ ಸ್ಟುಡಿಯೋ ಇರುವ ಈ ಅಡಿ ಎದುರಲ್ಲಿ ಸೈಕಲ್ ಬ್ಯಾಲೆನ್ಸ್ ಅಂತ ನಡೀತಾ ಇತ್ತು. ಸೈಕಲ್ ಬ್ಯಾಲೆನ್ಸ್ ಅನ್ನೋದು ಸರ್ ನೀವು ನೆನಪು ಮಾಡಿದ ಒಳ್ಳೆದಾಯ್ತು. ಬಹುಶಃ ಇಡೀ ದೇಶದಲ್ಲಿ ಅದೊಂದು, ಅಥವಾ ಈವನ್ ವಿದೇಶಗಳಲ್ಲಿ ಕೂಡ ಇವತ್ತು ಆ ಸೈಕಲ್ ಬ್ಯಾಲೆನ್ಸ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಈ ಅಡಿ ನಿಮ್ಮ ಬಿಲ್ಡಿಂಗ್ ಎದುರಲ್ಲಿ ಸೈಕಲ್ ಬ್ಯಾಲೆನ್ಸ್ ಸಂಜೆ ಶುರು ಆದ್ರೆ ರಾತ್ರಿ 9 ಗಂಟೆವರೆಗೆ ಸರಿ ಸುಮಾರು 1,500-2,000 ಜನ ಇರ್ತಿದ್ರು. ದೊಡ್ಡ ಒಂದು ಇವೆಂಟ್ ನಾಗಿ ಪ್ರತಿದಿನ ನಾವು ಅದೇ ಮಾಡುದು. ನೋಡಿ ಹೋಗ್ತಾರೆ. ಮತ್ತೆ ಕಡೆಗೆ ಒಂದು ಜೀವಂತ ಸಮಾಧಿ, ಹೀಗೆ ಒಂದು ಬಾರಿ ಒಂದು ಅಟ್ರಾಕ್ಷನ್ ನೋಡಿದ್ರೆ ಇಡೀ ಸೈಕಲ್ ಬ್ಯಾಲೆನ್ಸ್ ಮಲ್ಪಡ ಪುನದಾನ ಸೈಕಲ್ ಬ್ಯಾಲೆನ್ಸ್ ಮಲ್ತಂದ್ರೆ ಎಡ್ಡೆ ಅಂತ ಹೇಳುವವರೆಗೆ ಇನ್ಸ್ಪೈರ್ ಆಗ್ತಿತ್ತು. ಹಾಗಿದ್ದ ಸೈಕಲ್ ನಾವು ಗ್ರಾಜುಯೇಷನ್ ಎಲ್ಲ ಮಾಡಿ ಮುಗಿಸಿ ಬರುವಾಗ ಮಾಯನೇ ಆಗೋಯ್ತು. ಖಂಡಿತ ಮಾಯ ಆಗಿತ್ತು. ಸೈಕಲ್ ಬ್ಯಾಲೆನ್ಸ್ ಕೂಡ ಮಾಯ ಆಯ್ತು. ಸೈಕಲ್ ಬ್ಯಾಲೆನ್ಸ್ ಮಾಯ ಆಯ್ತು, ಸೈಕಲ್ ಮಾಯ ಆಯ್ತು. ಅವಾಗ ಸೈಕಲ್ ಬ್ಯಾಲೆನ್ಸ್ ಅಲ್ಲಿ ನೀವು ಹೇಳಿದಾಗೆ ಅವನು ಮಾಡ್ತಾ ಇರುವ ಬ್ಯಾಲೆನ್ಸ್ ಮತ್ತೆ ಕೆಲವು ಅವನು ಮಾಡುವಂತ ಕರಾಮತ್ತುಗಳಿದಾವೆ, ಟ್ರಿಕ್ಗಳೆಲ್ಲ, ಅದು ಅವತ್ತಿನ ಕಾಲಕ್ಕೆ ಅದು ನೋಡ್ಲಿಕ್ಕೆ ಅದೊಂದು ಅದ್ಭುತ ಇಲ್ಲದ್ರು. ಅಂದ್ರೆ ಅವರು ಅಷ್ಟು ಒಂದು ಕಠಿಣವಾಗಿ ಅಲ್ಲೇ ಇರ್ತಿದ್ದದು. 30 ದಿನ ಕ್ಯಾಂಪ್ ಅಂದ್ರೆ ಅದೇ ಜಾಗದಲ್ಲಿ ಸೈಕಲ್ನ ಮೇಲೆ ಮಲಗ್ತಿದ್ದ ವಿಷಯನೂ ಇತ್ತು.
ಸೊ ಇದರಿಂದೆಲ್ಲಾಗಿ ಸೈಕಲ್ನೊಟ್ಟಿಗೆ ಬಹಳ ದೊಡ್ಡ ದೊಡ್ಡ ಸಂಬಂಧ ಅನ್ನೋದು ಬೇಕಾದ ಸಲ ಬಿದ್ದು ಎದ್ದು ತರ್ತಿಸ್ಕೊಂಡು ಮನೆಯಲ್ಲಿ ಬೈಸ್ಕೊಂಡು ಎಲ್ಲ ವಿಷಯ ಎಲ್ಲ ಆಗಿದೆ. ಹೀಗೆಲ್ಲ ಆಗಿ ಈಗ ಮಂಗಳೂರಿಗೆ ನಾನು ಸ್ಮಾರ್ಟ್ ಸಿಟಿಗೆ ಬರುವಾಗ ಇಲ್ಲಿ ನಂಗೆ ಒಂದು ವಿಶೇಷವಾದ ಒಂದು ಚಾನ್ಸ್ ಸಿಕ್ಕಿದೆ. ಅದನ್ನು ಮುಂದೆ ನೀವು ಕೇಳುವಾಗ ನಾನು ಮಾತಾಡ ಸರ್. ನಿರಂಜನ್ ಅವರೇ, ವೃತ್ತಿಯಲ್ಲಿ ಆರ್ಕಿಟೆಕ್ಟ್ ನೀವು, ಮತ್ತು ವನ್ಯಜೀವಿ ವಿಚಾರವಾಗಿ ತುಂಬ ಆಸಕ್ತರಾಗಿ ಮತ್ತು ಆ ರೀತಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇರುವವರು. ಸೈಕ್ಲಿಂಗ್ ಯಾವತ್ತಿನಿಂದ ಇದರ ಬಗ್ಗೆ ನಿಮಗೆ ಒಂದು ಆಸಕ್ತಿ ಉಂಟಾಯಿತು ಅಥವಾ ಅದರಲ್ಲಿ ತೊಡಗಿಸಿಕೊಂಡದ್ದು ಯಾವ ಕಾಲದಲ್ಲಿ, ಯಾವ ದಿನದಲ್ಲಿ? ಅದೇ ನಾನು ಹುಟ್ಟಿ ಬೆಳೆದದ್ದು ಪುತ್ತೂರಲ್ಲಿ. ಹಾಗೆ ಪುತ್ತೂರಲ್ಲಿ ಎಲ್ಲರ ಹಾಗೆ ಶಾಲೆಗೆ ಮತ್ತೆ ಕಾಲೇಜ್ವರೆಗೆ ಸೈಕಲೆಲ್ಲ ಹೋಗ್ತಾ ಇದ್ದೆ. ಮತ್ತೆ ಮಣಿಪಾಲಕ್ಕೆ ಹೋದೆ ಆರ್ಕಿಟೆಕ್ಚರಿಗೆ. ಹಾಗೆ ಮಣಿಪಾಲದಲ್ಲಿ ಆ ಟೈಮಲ್ಲಿ ಎಲ್ಲ ಮೋಟರ್ ಬೈಕ್ಸೇ ಎಂತಿದ್ರು. ಸೊ ನಮಗೂ ಒಂದು ಮೋಟರ್ ಬೈಕ್ ಆಗಿ ಇದಾಯ್ತು. ನೀವು ಕೂಡ ಮೋಟರ್ ಬೈಕ್ ಏನೋ ಮಾರಿ? ಅದೇ, ಸೊ 2-3ನೇ ವರ್ಷದಲ್ಲಿ ನನ್ಗೇನೋ ಮೋಟರ್ ಬೈಕ್ ಮೇಲೆ ಒಂಥರ ಸೌಂಡ್ ಇದೆಲ್ಲ ಏನೋ ಒಂಥರ ಬೇಡ, ಇದು ನಾನು ಸೈಕಲ್ ಶಿಫ್ಟ್ ಆಗ್ತೇನೆ ಅಂತ ಹೇಳಿ ಸೈಕಲ್ ತಗೊಂಡೆ. ಬೈಕ್ ಬೇಡ ಅಂತ ತಂದೆಗೆ ಹೇಳಿದೆ, ಮಾರಿ ಬಿಡಿ ಅಂತ. ಅದು ಎಲ್ರಿಗೂ ಆಶ್ಚರ್ಯ, ನಿನ್ಗೆ ಎಂತ ಆಗಿದೆ ಮರಿ, ತಲೆ ಕಟ್ಟೆ ಹೋಗಿದ್ಯಾ ಅಂತ. ನಮ್ಮ ಕ್ಲಾಸ್ಮೇಟ್ಸ್ ಹಾಗೆ, ತಂದೆ ಹಾಗೆ, ಇವನಿಗೆ ಎಂತ ಆಗಿದೆ ಅಂತ. ಆದ್ರೂ ಅದರಲ್ಲಿ ಬರುವ ಎಂಜಾಯ್ಮೆಂಟ್ ಮತ್ತೆ ಖುಷಿ ಬೇರೆ ಆಲ್ಟರ್ನೇಟಿವ್ ಮೋಡ್ ಇಲ್ಲ. ಅಂದ್ರೆ ಖುಷಿಯಾಗಿ ಸರ್ವೇಶ್ ಅವ್ರು ಹೇಳಿದ ಹಾಗೆ ಫಿಟ್ನೆಸ್ ಮತ್ತೆ ಬರೀ ಹ್ಯಾಪಿನೆಸ್ ಬರ್ತದೆ ಓಡಾಡುವಾಗ, ಕಮ್ಯೂಟ್ ಮಾಡುವಾಗ. ಹಾಗಾಗಿ ನಾವು ಅದಕ್ಕಂತಲೇ ಸ್ಪೆಸಿಫಿಕ್ ಟೈಮಲ್ಲಿ ಹೋಗ್ಬೇಕಾಗಿಲ್ಲ. ಎಲ್ಲಿಗೆ ಹೋಗಿ ಬರೋದಿದ್ರು ಹೋಗಿ. ಈಗ ಇಲ್ಲಿ ಬರುವಾಗ ಸಹ ನನಗೆ ಇಲ್ಲೇ ಹತ್ರ 10 ನಿಮಿಷದಲ್ಲಿ ಸೈಕ್ಲಲ್ಲೇ ಬರೋದು. ನಾನು ಹಾಲಿಗೆ ಬರುವಾಗ, ಸಿಹಿಯಾಡಿಗೆ ಬರುವಾಗ ಸೈಕ್ಲಲ್ಲೇ ಬರೋದು. ಸೊ ಆದಷ್ಟು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಕ್ವಿಕ್ ಆಗಿ ಅದನ್ನು ಇದು ಮಾಡ್ತಾ ಬರಬೇಕು. ಅದಾದ ನಂತರ ಮತ್ತೆ ಸ್ವಲ್ಪ ಬ್ರೇಕ್ ಆಯ್ತು, ನಾನು ಸೈಕ್ಲಿಂಗ್ ಜಾಸ್ತಿ ಮಾಡಲಿಲ್ಲ. ಮತ್ತೆ ನಾನು ಮಾಸ್ಟರ್ಸ್ಗೆ ಹೋದೆ US ಗೆ. ಅಲ್ಲಿ ಪುನಃ ಈಗ ಬಸ್ಸಲ್ಲಿ ಹೋಗ್ಬೇಕಿದ್ರೆ $2 ಎಲ್ಲಿಗೆ ಹೋಗ್ಬೇಕಿದ್ರೆ ಸಹ. ಹಾಗೆ $2 ಅಂದ್ರೆ ಆಲ್ಮೋಸ್ಟ್ ₹150 ಎಲ್ಲಿದ್ದು. ಇಲ್ಲಿಂದ ನಮ್ಮ ವಿಜಯ್ಗೆ ಹೋಗ್ಬೇಕಿದ್ರೆ ₹150 ಕೊಡ್ಬೇಕು ನಾನು. ಅಂದ್ರೆ ಅಲ್ಲಿ ಸಂಪಾದನೆ ಇರಲಿಲ್ಲ. ಆಗ ಒಂಥರ ಅನಿವಾರ್ಯ ಸೈಕ್ಲಲ್ಲಿ ಓಡಾಡೋದು. ಹಾಗಾಗಿ ಅಲ್ಲಿ ಕೋರ್ಸ್ ಭಾರಿ ಹೆವಿ ಇತ್ತು. ಹಾಗೆ ನನ್ನ ಮಟ್ಟಿಗೆ ಬರೀ ಕಾಲೇಜಿಗೆ ಹೋಗಿ ಬರದೆ ಆ ಎಕ್ಸಸೈಸ್ ಸಿಕ್ಕಿದ್ದೆ ಬಹಳ ಒಂದು ಇದಾಯ್ತು. ಸೊ ವಾಪಸ್ ಬಂದ ಮೇಲೆ ನನಗೆ ಅದನ್ನು ಕಂಟಿನ್ಯೂ ಮಾಡುವ ಅಂತ ಏನಾದ್ರು ಆಯ್ತು. ಆದ್ರೆ ಮಂಗಳೂರಿನ ಸ್ಥಿತಿ ನೋಡುವಾಗ ಅದು ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಹೇಗೆ ಮಾಡುದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅದು ಉಳಿದದ್ದು ಐ ಥಿಂಕ್ ನೆಕ್ಸ್ಟ್ ಮಾತಾಡುವ ಆ ವಿಚಾರಗಳೆಲ್ಲ ಮತ್ತೆ ಮಾತಾಡುವ. ಸರಿ, ಅದು ಒಳ್ಳೆ ಏನು ನಿಮ್ಮ ಅನುಭವಗಳನ್ನು ತುಂಬ ಥ್ರಿಲ್ಲಿಂಗ್ ಇದೆ ಅದು ಕೂಡ, ಸೈಕಲ್ ಅನುಭವ ಕೂಡ. ವೀಕ್ಷಕರಿಗೆ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾವು ಇಂಡಿಯಾ ಸೈಕಲ್ಸ್ ಫಾರ್ ಚಾಲೆಂಜ್ ವಿಚಾರವಾಗಿ ಕೂಡ ಮತ್ತೆ ಸೈಕಲ್ನ ಇವತ್ತಿನ ದಿನಮಾನದಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಮತ್ತು ಅದು ಮುಂದೆ ಯಾವ ರೀತಿ ಇರಬಹುದು ಅನ್ನೋ ವಿಚಾರ ಕೂಡ ಮಾತಾಡ್ತೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ಸೈಕ್ಲಿಂಗ್ ಟ್ರೆಂಡ್ ಆ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸರ್ವೇಶ್ ಸಾಮಗ್ ಅವರು ಅಧ್ಯಕ್ಷರು VR ಸೈಕ್ಲಿಂಗ್ ಕ್ಲಬ್ನವರು, ಸಂಸ್ಥೆಯ ಅಧ್ಯಕ್ಷರವರು. ಆಮೇಲೆ ಅರುಣ್ ಪ್ರಭು KS ಅವರು ಮಂಗಳೂರು ಸ್ಮಾರ್ಟ್ ಸಿಟಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಟೆಕ್ನಿಕಲ್ ವಿಭಾಗದಲ್ಲಿ. ಆಮೇಲೆ ನೀರಜ್ ಜೈನ್ ಅವರು ವೃತ್ತಿಯಲ್ಲಿ ಆರ್ಕಿಟೆಕ್ಟ್ ಬಟ್ ಸೈಕ್ಲಿಂಗ್ನಲ್ಲಿ ಆಸಕ್ತರು. ಸೊ ಈ 3 ಮಂದಿ ಕೂಡ ತಾವು ಹೇಗೆ ಅಥವಾ ಯಾವ ರೀತಿಯಲ್ಲಿ ಈ ಒಂದು ಸೈಕ್ಲಿಂಗ್ ವಿಚಾರವಾಗಿ ಪ್ರಭಾವಿತರಾದೆವು ಅನ್ನುವ ವಿಚಾರವನ್ನು ಮತ್ತು ಅವರ ಹಳೆ ಕಾಲದ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡ್ರು. ಇವಾಗ ನಾವು ಮತ್ತೆ ಚರ್ಚೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ನಾನು ಇಂಡಿಯಾ ಸೈಕಲ್ಸ್ ಫಾರ್ ಚಾಲೆಂಜ್ ಈ ಒಂದು ಏನು ಈಗ ಒಂದು ಅಭಿಯಾನ ನಡೀತಾ ಉಂಟು, ಇದರ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನು ವೀಕ್ಷಕರಿಗೆ, ಮುಖ್ಯವಾಗಿ ಯುವಕರು ನೋಡ್ತಾ ಇರ್ತಾರೆ, ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ, ಅವರಿಗೆ ಕೊಡಬೇಕು. ಸರ್ವೇಶ್ ಅವರೇ, ನೀವು ಆರಂಭಿಸ್ಬೋದು, ಮತ್ತು ಅರುಣ್ ಸರ್ ಕಂಟಿನ್ಯೂ ಮಾಡ್ಬೋದು. ಸೈಕಲ್ ಫಾರ್ ಚೇಂಜ್ ಚಾಲೆಂಜ್ ಏನಿದೆ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಭಾರತ ಸರ್ಕಾರದ ಒಂದು ಇನಿಷಿಯೇಟಿವ್ ಅಂತೇಳಿ ಹೇಳ್ಬೋದು. ಎಸ್. ಸೊ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. ಇನ್ಫ್ಯಾಕ್ಟ್ ಈಗ ಕೋವಿಡ್ ಸಿಚುವೇಶನ್ ಜನರಿಗೆ ಹೊರಗೆ ಹೋಗ್ಲಿಕ್ಕೆ ಅಥವಾ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತಾ ಉಂಟು. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಗೆ ಮಾಡೋದು? ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಲ್ಟರ್ನೇಟಿವ್ ಹೇಳಿದ್ರೆ ಸೈಕ್ಲಿಂಗ್ ಅಲ್ಲಿ ನೀವು ಒಂದ್ಸಲ ಸೈಕಲ್ ಮೇಲೆ ಕುತ್ಕೊಂಡ್ರೆ ಆಟೋಮ್ಯಾಟಿಕಲಿ ನಿಮ್ಗೆ ಡಿಸ್ಟೆನ್ಸಿಂಗ್ ಮಾಡ್ಬೋದು. ಹೌದು, ನಾವು ನಿಮ್ಮ ಈ ಸೈಕಲ್ಸ್ ಹೋಗ್ತಾ ಇರೋ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ನೀವು ಹೇಳೋ ಮಾತೆಯಲ್ಲಿ ಬರ್ತಾ ಉಂಟು. ಖಂಡಿತ. ಸೊ ಅದರಿಂದ ನಿಮ್ಗೆ ಬೇರೆ ಏನು ಕೋವಿಡ್ ರಿಲೇಟೆಡ್ ಬೇರೆ ಏನು ಪ್ರಿಕಾಷನ್ಸ್ ತಗೊಳ್ಬೇಕಂತ ಹೇಳಿ ಏನಿಲ್ಲ. ಸೊ ಇದು ಒಂದು ಆಟೋಮ್ಯಾಟಿಕಲಿ ನಿಮ್ಗೆ ಜನರೇಟ್ ಆಗುವ ಒಂದು ಇವೆಂಟ್. ಮತ್ತೆ ನಿಮ್ಗೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಏನು ಹೇಳ್ತಾರೆ, ಅದರ ನಿಮ್ಗೆ
ಉಪಯೋಗಿಸಬೇಕೇಳಿಲ್ಲ. ಸೊ ಆದ್ದರಿಂದ ಸೈಕಲ್ ಮೆಲ್ಲ ಮೆಲ್ಲನೆ ಸೈಕ್ಲಿಂಗ್ ಮಾಡುವ ಜನರು ಈಗ ಜಾಸ್ತಿ ಆಗಿದೆ. ಇತ್ತೀಚೆಗಿನ ವರದಿಯ ಪ್ರಕಾರ ನಮ್ಮ ಪೂರಾ ಭಾರತದಲ್ಲೆಲ್ಲ ಏನು ಪೂರಾ ವಿಶ್ವದಲ್ಲಿ ಯಾವುದೇ ಸೈಕಲ್ ಅಂಗಡಿಯಲ್ಲಿ ಸೈಕಲ್ ಸಿಗ್ತಾ ಇಲ್ಲ ಜನರಿಗೆ ತಗೊಳ್ಬೇಕು ಅಂತ. ಅಷ್ಟು ಡಿಮಾಂಡ್ ಬಾರಿ ಒಂದು ಅದ್ಭುತವಾದಂತ ಒಂದು ಬೆಳವಣಿಗೆ ಅದು. ಹೌದು, ಇಕೋ ಫ್ರೆಂಡ್ಲಿ ಕೂಡ ಹೌದು. ಸೊ ಇದರ ಪ್ರಕಾರ ನಮ್ಮ ಭಾರತ ಸರ್ಕಾರ ಏನಿದೆ ಈ ಸೈಕಲ್ ಫಾರ್ ಚೇಂಜ್ ಅಂತ ಹೇಳಿ ಒಂದು ಇದು ಚಾಲೆಂಜ್ ಅನ್ನು ತಂದಿದೆ. ಇದರಲ್ಲಿ ಭಾರತದ 101 ಯಾವ್ದಾವ್ದು ನಗರಗಳಿವೆ ಅವುಗಳಿಗೆಲ್ಲವನ್ನು ಉತ್ತೇಜಿಸ್ತಾ ಇದ್ದಾರೆ. ನಿಮ್ಮ ಜನರು ಹೆಚ್ಚಾಗಿ ಸೈಕ್ಲಿಂಗ್ ಮಾಡಲಿ, ನೀವೆಲ್ಲ ಸೈಕ್ಲಿಂಗ್ ಟ್ರ್ಯಾಕ್ ಅಂತ ಏನು ಹೇಳ್ತಾರೆ, ಸೊ ಅದನ್ನೆಲ್ಲ ನೀವು ಅವರಿಗೆ ಪ್ರೊವಿಷನ್ಸ್ ಮಾಡಿ ಸಾಕಷ್ಟು ಜನ ಇದನ್ನು ಉಪಯೋಗಿಸ್ಲಿ ಅಂತ ಹೇಳಿ. ಈ ಸೈಕ್ಲಿಂಗ್ ಫಾರ್ ಚೇಂಜ್ ಚಾಲೆಂಜ್ ಏನು ಹೇಳಿದರೆ, ನೀವು ಖಾಲಿ ಒಂದು 10 ಕಿಲೋಮೀಟರ್ ಸೈಕಲ್ ಮಾಡೋದಿಲ್ಲ, ನಿಮ್ಮ ಯಾವುದೆಲ್ಲ ದಿನಚರಿ ಇದೆ, ಅದು ಶಾಲೆಗೆ ಹೋಗ್ಲಿಕ್ಕೆ ಇರ್ಬೋದು, ಕಾಲೇಜಿಗೆ ಹೋಗ್ಲಿಕ್ಕೆ ಇರ್ಬೋದು, ಲೈಬ್ರರಿಗೆ ಹೋಗ್ಲಿಕ್ಕೆ ಅಂಗಡಿಗೆ, ಮಾಲ್ಗಳಿಗೆ. ಒಂದು ನಿಮಿಷ, ಈ ವಿಜುವಲ್ ಅಲ್ಲಿ ನೋಡಿ ಅವರು ನೀವು ಒಂದು ಓಣಿಯಲ್ಲಿ ಹೋಗ್ತಾ ಇದಾರಲ್ಲ ಸೈಕ್ಲಿಸ್ಟ್ಗಳು, ಒಂದು ಸೆಕೆಂಡ್ ಆಗಿ ಹೇಳಿ ಇದನ್ನು ಏನಂತ, ಆಮೇಲೆ ನಮ್ದು ತೋರಿಸುವ. ಇದನ್ನು ನಾವು ಸೈಕ್ಲಿಂಗ್ ಓಣಿ ಅಂತ ಹೇಳಿ ಕರಿತಾ ಇದ್ದೇವೆ. ಸೈಕ್ಲಿಂಗ್ ರೂಟ್. ಸೊ ಇದನ್ನು ನಾವು ಈಗ ಸ್ಮಾರ್ಟ್ ಸಿಟಿ ನಮ್ಮ ಸೈಕ್ಲಿಂಗ್ ಫಾರ್ ಚೇಂಜ್ ಏನ್ ಚಾಲೆಂಜ್ ಇದೆ, ಸೊ ಅದರಲ್ಲಿ ಈ ಎಲ್ಲ ಓಣಿಗಳನ್ನು ನಾವೀಗ ಗುರುತಿಸಿದ್ದೇವೆ. ಈ ಎಲ್ಲ ಓಣಿಗಳಿಂದ ನಾವು ಸೈಕಲ್ ಮಾಡಿ, ಇದು ಏನಾಗುತ್ತೆ, ಈ ಓಣಿ ಈಗ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ನಾವು ತಗೊಂಡಿದ್ದೇವೆ. ಈ ಓಣಿ ಆ ಏರಿಯಾದಲ್ಲಿರುವ ಹಲವಾರು ಶಾಲೆಗಳು, ಕಾಲೇಜುಗಳು, ಮತ್ತೆ ಮಾರ್ಕೆಟ್ಗಳು, ಮಾಲ್ಗಳು ಇದನ್ನೆಲ್ಲ ಕನೆಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ನೀವು ಸೈಕ್ಲಿಂಗ್ ಟ್ರ್ಯಾಕ್ ಅಂತ ಹೇಳಿ ಇದನ್ನು ನಾವು ಐಡೆಂಟಿಫೈ ಮಾಡಿ ಟ್ರ್ಯಾಕ್. ಓಕೆ ಓಕೆ, ಗೊತ್ತಾಯ್ತು. ಅದನ್ನು ನಾವು ಮತ್ತೆ ಚರ್ಚೆಯಲ್ಲಿ ಮುಂದುವರಿಸುವ. ನೀವು ಈ ಸೈಕಲ್ನ ಟ್ರೆಂಡ್ ಬಗ್ಗೆ ಹೇಳ್ತಾ ಇದ್ದೀರಿ. ಇವತ್ತು ಎಲ್ಲಿ ತನಕ ಅಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ ಸೈಕಲ್ ಸಿಗೋದಿಲ್ಲ, ಡಿಮಾಂಡ್ ಅಷ್ಟು ತನಕ ಬಂದಿದೆ. ಸರ್ ಅರುಣ್ ಸರ್, ಈಗ ಮುಖ್ಯವಾಗಿ ಮಂಗಳೂರನ್ನೇ ಉದ್ದೇಶವಾಗಿ ಇಟ್ಕೊಳ್ಳುವಾಗ ಸ್ಮಾರ್ಟ್ ಸಿಟಿ, ಈಗಾಗಲೇ ಇಲ್ಲಿ ನಿಮ್ಮ ಅಧ್ಯಕ್ಷರು ಸರ್ವೇಶ್ ಅವರು ಹೇಳಿದರು, ಸೈಕ್ಲಿಂಗ್ ಏನು ಈ ಒಂದು ಅಭಿಯಾನ ನಡೀತಾ ಉಂಟಲ್ಲ, ಇಂಡಿಯಾ ಸೈಕಲ್ ಫಾರ್ ಚೇಂಜ್. ಜೊತೆಗೆ ನೀವು ಈಗ ಇಲ್ಲಿ ನಾವು ಸಣ್ಣ ರೂಟ್ ಕೂಡ ನೋಡ್ತಾ ಇದ್ದೇವೆ. ನಿಮ್ಮ ಸ್ಮಾರ್ಟ್ ಸಿಟಿ ಇದರಲ್ಲಿ ಯಾವ ರೀತಿ ಸೈಕ್ಲಿಂಗ್ಗೆ ಒಂದು ಪ್ರಮೋಟ್ ಮಾಡಲಿಕ್ಕೆ ಏನು ಮಾಡುತ್ತೆ, ಏನು ಮಾಡಬೇಕಂತ ಇದೆ ಅಂತ? ನಿಜವಾಗಿ ಹೇಳ್ಬೇಕಂತಂದ್ರೆ ಒಂದು ಸ್ಮಾರ್ಟ್ ಸಿಟಿ, ಎನಿ ಸಿಟಿಗೆ ಈ ಕಂಜೆಷನ್, ಟ್ರಾಫಿಕ್ ಕಂಜೆಷನ್ ಅಂತ ಏನು ಹೇಳ್ತೀವಿ, ಅದೊಂದು ದೊಡ್ಡ ಚಾಲೆಂಜ್. ಇನ್ನೊಂದು ಚಾಲೆಂಜ್ ಏನಂತಂದ್ರೆ ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನು ಹೇಳ್ತೀವಿ. ಈಗ ನೀವೀಗ AIDಯಲ್ಲಿ ಬಸ್ಸಲ್ಲಿ ಇದ್ರಿ, ನೀವು AIDಯಿಂದ ಮೇರಿಯಲ್ಲಿಗೆ ಹೋಗ್ಬೇಕು ಅಂತ ಹೇಳೋ, ಬಸ್ ಸ್ಟಾಪ್ ಇಲ್ಲಿದೆ, ಮಂಗಳೂರಲ್ಲಿ ಎಲ್ಲ ಕಡೆ ಎಲ್ಲಿದೆ ಅಂತ ಹೇಳೋ ಬಸ್ ಸ್ಟಾಪ್. ಆದ್ರೂ ಅಲ್ಲಿಂದ ಮುಂದಕ್ಕೆ ನೀವು ಇನ್ನೊಂದು 600 ಮೀಟರ್, ಇನ್ನೊಂದು 700 ಮೀಟರ್ ಈ ತರ ಹೋಗ್ಲಿಕ್ಕೆ ಇರುತ್ತೆ. ಇದನ್ನು ನಾವು ಲಾಸ್ಟ್ ಮೈಲ್ ಅಂತೀವಿ. ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯಲ್ಲಿ ವೆದರ್ ಸೈಕಲ್ ಕ್ಯಾನ್ ಬಿ ಯೂಸ್ಡ್ ವೆರಿ ಎಫೆಕ್ಟಿವ್ಲಿ ಅಂತ ಒಂದು ವಿಚಾರ. ಈ ಸೈಕಲನ್ನು ಯೂಸ್ ಮಾಡೋದ್ರಿಂದ ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯಲ್ಲಿ ಸಾಧಾರಣ ಟ್ರಾನ್ಸ್ಪೋರ್ಟ್ ಪ್ಲಾನರ್ಸಿಗೆ ಏನು ನೈಟ್ ಮೇರ್ ಅಂತ ಹೇಳ್ತೀವಿ, ಏನೊಂದು ಮೊದಲಲ್ಲ ಸರ್, ಮೊದಲು ನಾನು ಆಗಲೇ ಹೇಳಿದಾಗ ಈ 30-35 ವರ್ಷಗಳ ಹಿಂದೆ ಒಂದಷ್ಟು ಹಳ್ಳಿಗಳಲ್ಲಿ ನೀವು ಹೇಳಿದಾಗ ಈ ಲಾಸ್ಟ್ ಮೈಲ್ ಏನು ಕನೆಕ್ಟಿವಿಟಿಗೆ ಅವ್ರು ಸೈಕಲನ್ನು ತಂದು ಆ ರಸ್ತೆ ಬದಿಯಲ್ಲೋ ಇಟ್ಟು ಅದಕ್ಕೊಂದು ಬೀಗ ಹಾಕಿ ಮತ್ತೆ ಅವರ ಕೆಲಸಕ್ಕೋ ಬಸ್ಸಲ್ಲೋ ಮತ್ತೊಂದಲ್ಲೋ ಹೋಗಿ ಮತ್ತೆ ತಿರ್ಗಾ ಸಂಜೆ ಬಂದಾಗ ಆ ಬಸ್ಸಲ್ಲಿ ಇಳಿದು ಮತ್ತೆ ಸೈಕಲ್ ತಗೊಂಡು ಹೋಗ್ಬೋದು. ಅಂದ್ರೆ ಇನ್ನೂ ಒಂದು ವಿಷಯ ಹೇಳೋದಂದ್ರೆ, ಹಳ್ಳಿಯಲ್ಲಿ ಬಿಡಿ, ಮಂಗಳೂರಲ್ಲಿ ನಾವು ಇದ್ದಾಗಲೂ ಈ KEB ಅಂತ ಇದ್ದಾಗ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, ಅದರ ಲೈನ್ ಮ್ಯಾನ್ಗಳ ಹತ್ರ ಎಲ್ಲ ಸೈಕಲ್ಲೇ ಇದ್ದದ್ದು. ಫೋನು ಹೋತ ಏನಾದ್ರು ಅವ್ರಿಗೆ ಇನ್ಫಾರ್ಮೇಶನ್ ಹೋದ ಕೂಡಲೇ ಆ ಕಂಬದ ಹತ್ರ ಬಂದು ಅವ್ರು ಹತ್ತಿ ರೆಡಿ ಮಾಡಿ. ಇತ್ತೀಚಿನ ತನಕ ಕೂಡ ನಮ್ಮ ಪೋಸ್ಟ್ ಮ್ಯಾನ್ಗಳ ಕೈಯಲ್ಲಿ ಕೂಡ ಸೈಕಲ್ ಎಲ್ಲ ಇದ್ದದಲ್ಲ. ಇತ್ತೀಚಿನವರು ಪೋಸ್ಟ್ ಮ್ಯಾನ್ ಹತ್ರ ಸೈಕಲ್ಲೇ ಇದ್ದದ್ದು ಅಥವಾ ಫುಟ್. ಸೊ ಅದರಲ್ಲಿ ಈಗ ಬದಲಾಗಿದೆ. ಈಗ ಮತ್ತೆ ವಾಪಸ್ ಏನಂತ ಹೇಳಿದ್ರೆ, ಇಲ್ಲಿ ಏನಾಗಿತ್ತು, ಈ ಇದರ ಮಧ್ಯದಲ್ಲಿ ಏನಾಗಿತ್ತು ಅಂತಂದ್ರೆ, ನಾವು ಸೈಕಲ್ಲೂ ಇರಲಿಲ್ಲ, ಹಾಗಾಗಿ ರೂಟ್ಸ್ ಫಾರ್ ಸೇಫ್ ಸೈಕ್ಲಿಂಗ್ ಅಂತ ಏನಂತೀವಿ. ಯಾವುದೇ ಕಮ್ಯೂಟ್ ಮಾಡೋದು, ಈಗ ನೀವು ಹಂಪನಟ್ಟೆಯಿಂದ ಈಗ AB ಶೆಟ್ಟಿ ಸರ್ಕಲ್ವರೆಗೆ ನೀವು ಏನಾದ್ರು ಸೈಕಲಲ್ಲಿ ಹೋಗೋ ಚಾನ್ಸ್ ಉಂಟಾ ಅಂತ ಒಂದು ವಿಷಯ. ಚಾನ್ಸೇ ಇಲ್ಲ. ಬಸ್ಸುಗಳು, ಈ ರಿಕ್ಷಾಗಳು, ಈ ಸ್ಕೂಟರ್ಗಳೆಲ್ಲ ಹೋಗುವ ಆ ಒಂದು ರಭಸಕ್ಕೆ ಸೈಕಲ್ ನಾವು ಹೋಗುವ ಚಾನ್ಸೇ ಇಲ್ಲ. ಯಾವುದೇ ದೊಡ್ಡ ನಗರಗಳಲ್ಲಿ, ಹಾಗೆ ಸ್ಮಾರ್ಟ್ ಸಿಟಿಯಲ್ಲಿ ನಾವು ಏನು ಮಾಡಿದ್ದೇವೆ ಅಂತಂದ್ರೆ, ಈ ಮೇನ್ ರೋಡ್ಸ್ ಎಲ್ಲ ಏನಿದೆ ಅಲ್ಲಿ ಟ್ರಾಫಿಕ್ ಕಾಮಿಂಗ್ ಮೆಜರ್ಸ್ ಅಂತ ಒಂದು ವಿಷಯ ಇದೆ. ಅಷ್ಟು ಈ ಟ್ರಾಫಿಕ್ ಎಲ್ಲ ಇದೆಯಲ್ಲ, ಇದನ್ನು ಸ್ಪೀಡ್ ಮಾಡೋದಲ್ಲ, ಇದನ್ನು ಸ್ಲೋ ಮಾಡೋದು. ಸ್ಲೋ ಮಾಡಿ ಈ 3.5 ಮೀಟರ್ ಇದ್ದ ಲೇನನ್ನ 3 ಮೀಟರ್ಗೆ ತಂದ್ರೆ ಸ್ವಲ್ಪ ಸ್ಲೋ ಮೂವ್ ಆದ್ರೆ ಎಲ್ಲರಿಗೂ ಸೇಫ್ ಅಂತ ಒಂದು ವಿಷಯ. ಅದರೊಟ್ಟಿಗೆ
ಸೈಕಲ್ ಟ್ರ್ಯಾಕ್, ಪಕ್ಕದಲ್ಲಿ ಜಾಗಿಂಗ್ ಟ್ರ್ಯಾಕ್, ಇಂಥದ್ದೆಲ್ಲ ಮಾಡಿದರೆ ಆ ಸ್ಮಾರ್ಟ್ನೆಸ್ ಇನ್ ದಟ್ ಸಿಟಿ ವಿಲ್ ಬಿ ಎವಿಡೆಂಟ್. ಅದು ಪ್ರಕಟ ಆಗುತ್ತೆ. ಜೊತೆಗೆ ನಮ್ಮ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ನೀವು ಖಂಡಿತವಾಗಿ ಒಂದು ಎನ್ಕರೇಜ್ ಮಾಡಿದಾಗುತ್ತೆ. ಎಂಕರೇಜ್ ಮಾಡಿದಾಗೆ ಆಗುತ್ತೆ. ಸೈಕಲ್ ಮತ್ತೆ ಪ್ರಮೋಟ್ ಆಗುತ್ತೆ. ತುಂಬಾ ಜನ ಮತ್ತೆ ಸೈಕಲ್ಗೆ ಇನ್ನೊಂದು ವಿಷಯ ಏನಾಗಬೇಕಿತ್ತು ಅಂತಂದ್ರೆ, ಈ ಸೈಕಲ್ಗೆ ಒಂದು ಗ್ಲಾಮರ್ ಬರಬೇಕು. ಎಲ್ಲದಕ್ಕೂ ಗ್ಲಾಮರ್ ಬಂದದ್ದು ಎಲ್ಲಿಂದ? ಫಿಲ್ಮ್ ಇಂದ. ಬೇರೆ ಎಲ್ಲರೂ ದೊಡ್ಡ ದೊಡ್ಡ ಮನುಷ್ಯರು ಯೂಸ್ ಮಾಡುವಾಗ, ಸೆಲೆಬ್ರಿಟಿಗಳು ಯೂಸ್ ಮಾಡುವಾಗ, ಇಂಥದ್ದನ್ನೆಲ್ಲ ಮಾಡಿ ಈ 8 ವಾರ್ಡ್ ಏನಿದೆ ಮಂಗಳೂರಲ್ಲಿ, ABD ಏರಿಯಾದಲ್ಲಿ, ಅಲ್ಲಿ ಇದನ್ನೆಲ್ಲ ಮಾಡುವ ಅಂತ ನಮ್ಮ ಫಸ್ಟ್ ಐಡಿಯಾ ಇದ್ದದ್ದು. ಆಮೇಲೆ ಇದನ್ನೇ ಮುಂದುವರಿಸಿಕೊಂಡು ಹೋದಾಗ ಮಂಗಳೂರಲ್ಲಿ ಸೈಕ್ಲಿಂಗ್ ಯಾಕೆ ಮಾಡಲ್ಲ ಜನ ಅಂತ ಹೇಳಿದ್ರೆ, ಮಂಗಳೂರು ಗುಡ್ಡೆ, ಏರು ತಗ್ಗು ಜಾಗ, ಮತ್ತೆ ನಮ್ಗೆ ಇರೋದು 2 ಕಾಲ, ಬೇಸಿಗೆ ಕಾಲ, ಬಿಸಿ ಕಾಲ, ಈ ತರ ಇರುವಂತ. ಹಾಗೆ ಇದೆಲ್ಲ ಕೆಲವು ಡಿಸ್ಕರೇಜಿಂಗ್ ಫ್ಯಾಕ್ಟರ್ಸ್ ಎಲ್ಲ ಇದೆ. ನಮ್ಮ ಬೇರೆ ನಗರದಾಗೆ ನೀವು ಆಗ್ಲೇ ಮೈಸೂರನ್ನು ಹೇಳಿದ್ರಿ, ತುಂಬಾ ಫ್ಲಾಟ್ ಆಗಿರುವಂತ ಅವರು ಹಾಸನ ಇರಬಹುದು. ಬಟ್ ಮಂಗಳೂರು ಸಣ್ಣದೇ ಪ್ರದೇಶ ಆದ್ರೂ ಕೂಡ ಏರು ಇಳಿತಾ ಇರುವಂತದಲ್ಲಿ ನಮ್ಮಲ್ಲಿ ಮಣ್ಣಗುಡ್ಡೆ, ಬಾವುಟಗುಡ್ಡೆ, ಮಡಿಕೇರಿ ಗುಡ್ಡೆ ಸಿಟಿಯ ಒಳಗಡೆಯಲ್ಲಿ ಆಗ ಒಂದು ಕಾನ್ಸೆಪ್ಟ್ ಬಂತು. ನಿರಂಜನವರು ನಾವೆಲ್ಲ ಕೂತ್ಕೊಂಡು ಮಾತಾಡುವಾಗ ಸೇಮ್ ಲೆವೆಲ್ ಕಾಂಟೂರ್ಸ್ ಅಂತ ಏನು ಹೇಳ್ತೇವೆ, ಅಥವಾ ಈಗ ನಾವೊಂದು ದಿವಸ ಇವರಲ್ಲಿ ನಾವೆಲ್ಲ ಒಟ್ಟಿಗೆ ಒಂದು ಫಾರ್ ಆಕ್ಚುಯಲ್ ಏನಿದೆ ಅಂತ ನೋಡ್ಲಿಕ್ಕೆ ಹರಿಪದವಿಂದ ಹಿಡಿದು TMA 5 ವರೆಗೆ ಹೋದೆವು. ಇದರಲ್ಲಿ ಮೇನ್ ರೋಡ್ ಅಲ್ಲಿ ಹೋದದ್ದು 1 ಕಿಲೋಮೀಟರ್ ಇರ್ಬೋದು. ಅಲ್ಲದ್ರೆ ನಾವೆಲ್ಲ ಹೋದದ್ದು ಓಣಿಯಲ್ಲಿ. ಅಲ್ಲಿ ಅವತ್ತು ಸೈಕ್ಲಿಂಗ್ ಮಾಡ್ತಾ ಇದ್ದ 7 ಜನರ ಪೈಕಿ 6 ಜನ 10-20 ವರ್ಷದ ನಂತರ ಸೈಕಲ್ ಹತ್ತಿದವರು. ಎಷ್ಟು ಮಂದಿಗೆ ಯಾರಿಗೂ ಏನು ಆಯಾಸ ಆಗ್ಲಿಲ್ಲ. ಹಾಗಾಗಿ ಇದೊಂದು ಕಾನ್ಸೆಪ್ಟ್, ದಿಸ್ ಇಸ್ ಪಾಸಿಬಲ್. ಅಂದ್ರೆ ಈ ಲೆವೆಲ್ ಅಲ್ಲೇ ಹೋಗುವಂತ ಚಾನ್ಸ್ ಇದೆ. ವಾಪಸ್ ಬರುವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲರೂ ಹೋಗುವಾಗ ಒಮ್ಮೆ ಮೆಟ್ ಬಿ ಡಿಫಿಕಲ್ಟ್, ಬಟ್ ಒನ್ ಆಫ್ ದ ವೇಸ್ ವಿಲ್ ಬಿ ವೆರಿ ಈಸಿ ಅಂಡ್ ಇಟ್ ವಿಲ್ ಬಿ ಎಂಕರೇಜಿಂಗ್ ಟು ಸೈಕಲ್ ಇನ್ ದಿಸ್ ರೂಟ್ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಬಂದ ನಂತರ ಇದಕ್ಕೆ ಮತ್ತೆ ನಾವು ಪುಷ್ ಕೊಡ್ತಾ ಇದ್ದೆವು. ಇಷ್ಟೆಲ್ಲ ಕೋವಿಡ್ ಬಂತು. ಕೋವಿಡ್ ಬಂದ ಕೂಡಲೇ ಸೈಕಲ್ ಇದ್ದು ಸಿಗ್ನಿಫಿಕೆನ್ಸ್ ಇನ್ನೂ ಹೆಚ್ಚಾಯ್ತು. ಇಡೀ ಜಗತ್ತು ಲಾಕ್ ಡೌನ್ ಆದಾಗ ಬಹುಶಃ ಎದ್ದು ನಿಂತದ್ದು ಸೈಕಲ್ ಮಾತ್ರ. ಸೈಕಲ್ ಒಂದು ಡೆಫಿನೆಟ್ ಆಗಿ ಒಂದು ಆಲ್ಟರ್ನೇಟ್ ಕಮ್ಯೂಟ್, ಅಂದ್ರೆ ಆಲ್ಟರ್ನೇಟ್ ಅಲ್ಲ, ಆಕ್ಚುಲಿ ಇಟ್ಸ್ ಒರಿಜಿನಲ್ ಕಮ್ಯೂಟ್. ನೌ ವಿ ಆರ್ ಥಿಂಕಿಂಗ್ ಇಟ್ ಆಸ್ ಅನ್ ಆಲ್ಟರ್ನೇಟ್ ಕಮ್ಯೂಟ್. ಸೊ ರಿಯಲಿ ಎಲ್ಲ ಸಿಟಿಯು ಇದೊಂದು ಪರೀಕ್ಷಿಸಬೇಕು, ಇದೊಂದು ಎಕ್ಸಾಮಿನ್ ಮಾಡಲೇಬೇಕು ಅಂತ ಯೂನಿಯನ್ ಗವರ್ಮೆಂಟ್ ನಿರ್ಧಾರ ಮಾಡಿ ಈ ಚಾಲೆಂಜ್ ಅನ್ನು ಮಾಡಿತ್ತು. ಇನ್ಫ್ಯಾಕ್ಟ್ ಮಂಗಳೂರು ಅಷ್ಟೊತ್ತಿಗೆ, ಮಂಗಳೂರು ಸ್ಮಾರ್ಟ್ ಸಿಟಿ ನಾವು ಆಲ್ರೆಡಿ ಒಂದು 50-60% ಮುಂದೆ ಇದ್ದೆವು. ಆ ನಂತರ ನೆಕ್ಸ್ಟ್ 40% ಏನೆಲ್ಲ ಆಗ್ತಾ ಇದೆ ಅದು ಮತ್ತೆ ತುಂಬಾ ಸಮಯ ತಗೊಂಡು ಅಂತ ಕಾಣುತ್ತೆ. ತುಂಬಾ ತುಂಬಾ ಚೆನ್ನಾಗಿ ಅದನ್ನು ಹೇಳಿದ್ರೆ, ಯಾಕಂತ ಹೇಳಿದ್ರೆ ವೀಕ್ಷಕರು ಕೂಡ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಕೆಲವರಿಗಾಗ್ಬೋದು, ನಾನು ವಯಸ್ಸು ಇಷ್ಟ ಆಯಿತು, ಮಿಡಲ್ ಏಜಿನವನು ಅಥವಾ ಮಿಡಲ್ ಏಜ್ ಕೂಡ ದಾಟಿತ್ತು, ನಾನು ಇನ್ನು ಸೈಕಲ್ ತಗೊಂಡು ಸೈಕಲ್ ಪ್ರಾಕ್ಟೀಸ್ ಮಾಡಿ ನಮ್ಮ ಊರಲ್ಲಿ ಹೋಗೋದಾ, ರಸ್ತೆಯಲ್ಲಿ ಹೋಗೋದಾ ಅಂತ. ಬಟ್ ಇಲ್ಲಿ ಅರುಣ್ ಪ್ರಭು ಅವರು ಹೇಳಿದಂಥ ವಿಚಾರ, ಯಾಕಂತ ಹೇಳಿದ್ರೆ ಅವರು ನೀವು ಉಲ್ಲೇಖ ಮಾಡಿದ್ರಿ 10-15 ವರ್ಷದ ನಂತರ ಕೂಡ ಸೈಕಲಲ್ಲಿ ಹಿಡಿದವರಿಗೆ ಕೂಡ ಆ ದಿವಸ ಯಾವ ಆಯಾಸ ಕೂಡ ಆಗಲಿಲ್ಲ, ಬಟ್ ಅದೊಂದು ಹೊಸ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿತ್ತಂತ. ನಾನು ನಿರಂಜನ್ ಅವ್ರ ಹತ್ರ ಮಾತಾಡ್ತೇನೆ. ಬಟ್ ಈಗ ನಮ್ಮೊಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ನಾವು ಇನ್ನಷ್ಟು ವಿಚಾರಕ್ಕೆ ಹೋಗಿ ಮತ್ತೆ ಪರ್ಟಿಕ್ಯುಲರ್ ಆಗಿ ಏನು ಇಂಡಿಯಾ ಸೈಕಲ್ ಫಾರ್ ಚೇಂಜ್ ವಿಚಾರವಾಗಿ ಕೂಡ, ಮತ್ತೆ ಮುಂದೆ ಸೈಕಲ್ನ ಟ್ರೆಂಡ್, ಸೈಕ್ಲಿಂಗ್ ಟ್ರೆಂಡ್ ಯಾವ ರೀತಿ ಇರುತ್ತೆ ಅಥವಾ ಯಾವ ರೀತಿ ಎಲ್ಲ ಹೊಸ ಆವಿಷ್ಕಾರಗಳು ಅಥವಾ ಜನಮಾನದಲ್ಲಿ ಅದು ಯಾವ ರೀತಿ ಸ್ಪಂದನೆಗಳು ಸಿಗಬಹುದು ಅನ್ನೋ ವಿಚಾರವನ್ನು ನಾವು ಮಾತಾಡುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸೈಕ್ಲಿಂಗ್ ಟ್ರೆಂಡ್ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸರ್ವೇಶ್ ಅವರು, ಅರುಣ್ ಪ್ರಭು ಅವರು, ನಿರೇನ್ ಶೈನ್ ಅವರು ಇದ್ದಾರೆ. ವೀಕ್ಷಕರೇ, ತುಂಬ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ಅವರು ನಮ್ಮ ಜೊತೆಗೆ ಈಗಾಗಲೇ ಹಂಚಿಕೊಂಡಿದ್ದಾರೆ. ನಾವು ಈ ವಿಚಾರವನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ನಿರೇನ್ ಜೈನ್ ಅವರೇ, ನಾವಾಗಲೇ ಇದರಲ್ಲಿ ವಿಡಿಯೋದಲ್ಲಿ ಕೂಡ ನೋಡಿದೆವು, ಮತ್ತು ಸ್ವಲ್ಪವಾಗಿ ನೀವು ಪ್ರಸ್ತಾಪ ಕೂಡ ಮಾಡಿದರೆ, ಅರುಣ್ ಸರ್ ಕೂಡ, ಸಾಮಗ ಅವರು ಕೂಡ, ಈ ಒಂದು ಸೈಕಲ್ ರೂಟ್ ಏನದನ್ನು ಸ್ವಲ್ಪ ನೀವು ಇನ್ನಷ್ಟೊಂದು ಎಲಾಬೊರೇಟ್ ಆಗಿ ಹೇಳಿದ್ರಿ. ನಾವೀಗ ವಿಡಿಯೋದಲ್ಲಿ ಕಡೆ ಇಲ್ಲಿ ನೋಡ್ತಾ ಇದ್ದೇವೆ, ಏನದು ಒಟ್ಟು ಕಾನ್ಸೆಪ್ಟ್, ಏನು ಪ್ರಯೋಜನ, ಏನು ಇತ್ಯಾದಿ ಆಗಿದೆ. ಅದೇ ನಾನು ಆಗ ಹೇಳಿದಾಗೆ ಮಂಗಳೂರಲ್ಲಿ ಹೇಗೆ ಸೈಕ್ಲಿಂಗ್ ಹೋಗ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದು ಅಂತ ನೋಡ್ತಾ ಇದ್ದೆ. ಆದ್ರೆ
ಈ ಬಸ್ಗಳು ಮತ್ತೆ ಟ್ರಾಫಿಕ್, ಅಗಲವಾದ ರೋಡು ಇದೆಲ್ಲ ಬಹಳ ಭಯ ಆಗುವಂತ ವಿಷಯ. ಅಂದ್ರೆ ಸುಲಭದಲ್ಲಿ ಹೋಗಿ ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆದ್ರೆ ಸೈಕ್ಲಿಂಗ್ ಮಾಡ್ಬೇಕು ಅಂತ ಬಹಳ ಉತ್ಸಾಹ ಇತ್ತು. ಅದು ಒಂದೊಂದೇ ನಮ್ಮ ಮನೆಯಿಂದಲೇ ಸಣ್ಣ ಸಣ್ಣ ದಾರಿ ಹುಡ್ತಾ ಬಂದೆ. ಎಲ್ಲಿ ಭಾರಿ ಅಗಲವಾದ ಮೇನ್ ರೋಡ್ ಬಿಟ್ಟು ಬೇರೆ ಎಲ್ಲಿಂದ ಹೋಗ್ಬೋದು ನಮ್ಗೆ ಸೇಫ್ ಆಗಿ ಅಂತ ನೋಡ್ತಾ ಬಂದೆ. ಅದು ನೋಡುವಾಗ ನಾವು ಗೊತ್ತಿತ್ತು ಓಣಿಗಳು ಉಂಟು ಅಂತ, ಆದ್ರೆ ಎಷ್ಟರ ಮಟ್ಟಿಗೆ ಇನ್ನೂ ಉಳಿದಿದೆ ಅಂತ ಗೊತ್ತಿರ್ಲಿಲ್ಲ. ಹಾಗೆ ಒಂದೊಂದೇ ನಾವು ನಗರದಲ್ಲಿ ಒಂದಷ್ಟು ಎನ್ಕ್ರೋಚ್ಮೆಂಟ್ಗಳೆಲ್ಲ ಆಗ್ತಾ ಇರ್ತದೆ. ಅಲ್ಲ ಅದೇನಂದ್ರೆ ಎರಡು, ಈಗ ನಮ್ಗೆ ಕಾರ್ ಬಂದದ್ದು ಈಗ ಭಾರತದಲ್ಲಿ ಒಂದು ಸ್ಟಡಿ ಪ್ರಕಾರ ಬರೀ 20 ವರ್ಷದಿಂದ ಕಾರ್ ಇಸ್ ಎ ಪಾಪ್ಯುಲರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಅದಕ್ಕಿಂತ ಮೊದಲು ಇದೇ ಎಲ್ಲ ನಡ್ಕೊಂಡು ಸೈಕಲ್ ಇಂಥದ್ದೇ, ಅದಕ್ಕೆ ಅಗಲ ಇಷ್ಟೇ ಬೇಕಾಗಿರೋದು. ಹಾಗೆ ಮುಂಚೆ ಕಾರನ್ನ ಅಷ್ಟು ಅಗಲ ಇರುವಂತ ದಾರಿಯೇ ಬೇಕಾಗಿರ್ಲಿಲ್ಲ, ಅಥವಾ ಅದನ್ನ ಆಲೋಚನೆ ಮಾಡಿರ್ಲಿಲ್ಲ. ಎಲ್ಲ ಕಡೆಗೆ ಕಾರ್ ಹೋಗ್ಬೇಕು ಅಂತ ಆಲೋಚನೆ ಇರ್ಲಿಲ್ಲ. ನಮ್ಮಲ್ಲೆಲ್ಲ ಮೊದಲೆಲ್ಲ ಕಟ್ಟಪಣಿ ನಡ್ಕೊಂಡು ಅಷ್ಟೇ. ಹಾಗಾಗಿ ಈಗ ಅಂತ ಕಡೆಯಲ್ಲಿ ನಮ್ಗೆ ಆಯ್ತು, ಪುನಃ ಎಷ್ಟು ಕಡೆ ಹೋಗ್ತದೆ, ಎಲ್ಲಿಗೆಲ್ಲ ಹೋಗ್ತದೆ ಅಂತ ಸುಮ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅದು ಮಾಡಿ ನೋಡುವಾಗ ಅದು ಬಹಳ ಅದ್ಭುತ. ಅಂದ್ರೆ ನಮ್ಗೆ ಮಂಗಳೂರು ಮೇನ್ ರೋಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗುವ ಮಂಗಳೂರೇ ಬೇರೆ, ಓಣಿಯಲ್ಲಿ ಇರುವ ಮಂಗಳೂರೇ ಬೇರೆ. ಆಕ್ಚುಲಿ ಅದು ಒಂದು ಬಹಳ ಒಂದು ಅದ್ಭುತವಾದ ಒಂದು ಕಲ್ಚರಲ್ ರಿಲೇಷನ್. ಬಹುಶಃ ಎಲ್ಲಾ ನಗರದಲ್ಲಿ ಕೂಡ ಅದೇ ತರ ಇರ್ತದೆ. ಆದ್ರೆ ಅದನ್ನು ನಾವು ಅಡ್ವಾಂಟೇಜ್ ಅಂತ ತಗೊಂಡು ಹೇಗೆ ನಾವು ಅದನ್ನು ಮೇಲೆ ತರಬಹುದು ಅಂತ ಅದು ಮೇನ್ ಇರೋದು. ಅಂದ್ರೆ ಪ್ರತಿ ಕಡೆಯಲ್ಲಿ ಅದರದ್ದೇ ಆದ ಒಂದು ಕನ್ಸ್ಟ್ರೆಂಟ್ ಇರ್ತದೆ, ಅದರದ್ದೇ ಆದ ಅಡ್ವಾಂಟೇಜಸ್ ಇರ್ತದೆ. ನಾವು ಅದನ್ನು ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಹೇಗೆ ನಮ್ಮ ಅಡ್ವಾಂಟೇಜ್ಗೆ ಅದನ್ನು ಮಾಡ್ಕೊಳ್ಬಹುದು ಅಂತ ಅದನ್ನು ಒಂದು ಪ್ರಯತ್ನ ಮಾಡಿದ್ವಿ. ಅದು ಮಾಡಿ ನಮ್ಮ ಸ್ಟಾಫ್ ಅನ್ನು ಸ್ವಲ್ಪ ಅದರಲ್ಲಿ ಜಾಸ್ತಿ ಎಷ್ಟು ಮ್ಯಾಪಿಂಗ್ ಮಾಡ್ಬೋದು ಅಂತ ಸ್ವಲ್ಪ ಮಾಡ್ಕೊಂಡು, ಮತ್ತೆ ನಾನು ಸ್ಮಾರ್ಟ್ ಸಿಟಿ ಅವ್ರ ಹತ್ರ ಹಾಗೆ ಹೇಳಿದಾಗೆ ಡಿಸ್ಕಸ್ ಮಾಡಿ, ಮತ್ತೆ ಹೀಗೆ ಇಡೀ ಮಂಗಳೂರಿಗೆ ನಾವು ಓಣಿಯ ಮುಖಾಂತರವೇ, ಅಂದ್ರೆ ಬರೇ ಓಣಿ ಎಲ್ಲ ಕಡೆ ಸಿಕ್ಕುದಿಲ್ಲ, ಬ್ರೋಕನ್ ಲಿಂಕ್ಸ್ ಇದೆ. ಕೆಲವು ಕಡೆ ತೋಡು ಅಡ್ಡ ಬರ್ತದೆ, ಅಲ್ಲಿ ಬ್ರಿಡ್ಜ್ ಹಾಕೋದು, ಅಥವಾ ಇನ್ನೊಂದು ಡೆಡ್ ಎಂಡ್ ಇರ್ತದೆ, ಅಲ್ಲಿ ಸಣ್ಣ ಕನೆಕ್ಷನ್ ಕೊಡೋದು. ಮತ್ತೆ ರೆಸಿಡೆನ್ಷಿಯಲ್ ಸ್ಟ್ರೀಟ್ ಅವರು ಹಾಗೆ ಹೇಳಿದಾಗೆ ಒಂದು 3 ಮೀಟರ್ 4 ಮೀಟರ್ಗಿಂತ ಕಮ್ಮಿ ಇರುವಂತ ದಾರಿ, ಅದು ಸಹ ಹೀಗೆ ವಾರ ಇರುವಂತ ದಾರಿ. ಅದರಲ್ಲಿ ಟ್ರಾಫಿಕ್ ಕಾರ್ಗಳು ಬಹಳ ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತ ದಾರಿಗಳನ್ನೇ ಹುಡುಕಿಕೊಂಡು ಹೋಗೋದು. ನಾವು ಡಬಲ್ ರೋಡ್ ಅನ್ನು ಬಿಟ್ಟು ಒಳಗಡೆಯಿಂದ ಹೇಗೆ ಮಾಡ್ಬೋದು ಅಂತ ಅದು ಒಂದು ನೋಡಿ. ಇನ್ನೊಂದು ಏನಾಗಿದೆ, ಈಗ ಡೆಡಿಕೇಟೆಡ್ ಲೇನ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಎಲ್ಲ ನಾವು ರೈಸ್ಡ್ ಡೆಡಿಕೇಟೆಡ್ ಲೇನ್ ಮಾಡ್ತಾ ಇದ್ದಾರೆ. ಅದನ್ನು ತುಂಬಾ ಸಿಟಿಗಳು ಪ್ರಯತ್ನ ಮಾಡಿದ್ರು ಮಾಡ್ಲಿಕ್ಕೆ, ಮಾಡಿ 10 ಕಿಲೋಮೀಟರ್ ಇದೆಲ್ಲ ಮಾಡಿದ್ರು. ನಮ್ಮಲ್ಲಿ ಬಹುಶಃ ಇಡೀ ಕರಾವಳಿ ಭಾಗದಲ್ಲಿ ನೀವು ಆಗ್ಲೂ ಹೇಳಿದರೆ, ಯಾಕಂದ್ರೆ ಒಂದು ಕಾಲ ಇತ್ತು ನಾವು ಸೈಕಲನ್ನೇ ಯೂಸ್ ಮಾಡುವಂಥದ್ದು ಅಂತ. ಬಟ್ ಬೆಳವಣಿಗೆ ಆದ ನಂತರ ಈ ಸೈಕಲ್ಗೆ ಹೋಗ್ಲಿಕ್ಕೆ ರಸ್ತೆಯಲ್ಲಿ ಜಾಗವೇ ಇಲ್ಲದಂತಾಯ್ತು. ಬಹುಶಃ ಕುಂದಾಪುರದಲ್ಲಿ ಮಾತ್ರ ಈವನ್ ಆ ಪೇಟೆಯಲ್ಲಿ ಸಣ್ಣದಾಗಿ ಆದ್ರೂ ಒಂದು ಸೈಕಲ್ಗೆ ಹೋಗ್ಲಿಕ್ಕೆ ದಾರಿ ಅಂತ ಬಿಟ್ಟಿದ್ದಾರೆ. ಹೌದು, ಆದ್ರೆ ಅಲ್ಲಿ ಬಿಟ್ಟಿದ್ದಾರೆ, ಓಡಾಡ್ತಾ ಇರ್ಬೋದು. ಬಹಳಷ್ಟು ಪಟ್ಟಣಗಳಲ್ಲಿ 2 ವೀಲರ್ ನಿಲ್ಸುದು ಅಥವಾ ಅಲ್ಲಿ ಬೇರೆ ಏನೋ ಮಾರುದು, ಹಾಗಾಗಿ ಅವರಿಗೆ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಅದು ಇನ್ನೊಂದು ಸಮಸ್ಯೆ. ಬಟ್ ನಮ್ಮ ಈ ಕೋಸ್ಟಲ್ ಭಾಗದಲ್ಲಿ ಮಂಗಳೂರು, ಉಡುಪಿ, ಕುಂದಾಪುರ ನೋಡಿದ್ರೆ, ಕುಂದಾಪುರದಲ್ಲಿ ಮಾತ್ರ ಇವತ್ತಿಗೆ ಕೂಡ ಒಂದಷ್ಟು ಮಕ್ಕಳು ಶಾಲೆಗೆ, ಒಂದಷ್ಟು ಜನರು ಓಡಾಟಕ್ಕೆ, ಅಂಗಡಿಗೆ ಹೋಗ್ಲಿಕ್ಕೆ ಸೈಕಲ್ ಯೂಸ್ ಮಾಡ್ತಾ ಇರೋದು. ಅಂದ್ರೆ ಅಲ್ಲಿ ಕಲ್ಚರ್ ಹಾಗೆ ಡೆವಲಪ್ ಆಗಿದೆ. ಅಂದ್ರೆ ಪ್ರತಿ ಪಟ್ಟಣದಲ್ಲಿ ಈಗ ನಮ್ಗೆ ನಮ್ಮ ಊರಲ್ಲಿ ಮಂಗಳೂರಲ್ಲಿ ಆ ಕಲ್ಚರ್ ಡೆವಲಪ್ ಆಗ್ಲಿಕ್ಕೆ ಹೇಗೆ ಮಾಡುದು. ಈಗ ಬಹಳಷ್ಟು ಮಂದಿ ನಮ್ಮ ಪೇಟೆಯಲ್ಲಿ ಸೈಕಲ್ ಅನ್ನು ಓಡಾಡಿಸಿದ್ರೆ ಆ ಕಲ್ಚರ್ ಅಂತ ಬರೋದಿಲ್ಲ. ಅಥವಾ ಇನ್ನೊಬ್ರು ಬೇರೆ ಕಾರ್ನವರಿಗಾಗ್ಲಿ, ಬೈಕ್ನವರಿಗಾಗ್ಲಿ, ಬಸ್ನವರಿಗಾಗ್ಲಿ ಒಂದು ಬೈಸಿಕಲ್ ಕಮ್ಯೂಟರ್ಸ್ ಅಂತ ಇದ್ದಾರೆ ಅಂತ ಒಂದು ರಿಕಗ್ನಿಷನ್ ಇರುದಿಲ್ಲ. ಈಗ ಇವತ್ತು ಸಹ ನೀವು ಹೇಳಿದಾಗೆ ತುಂಬಾ ಜನ ಇದ್ದಾರೆ, ಪೋಸ್ಟ್ಮನ್ಗಳು, ವಾಚ್ಮನ್ಗಳು, ಅವರೆಲ್ಲ ತುಂಬಾ ಜನ ಸೈಕಲ್ ಓಡಾಡ್ತಾ ಇದ್ದಾರೆ. ಆದ್ರೆ ಅವರು ಇದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ. ಬಹಳ ಒಂದು ವೆರಿ ಸ್ಯಾಡ್. ಹಾಗಾಗಿ ಈಗ ಅದನ್ನೊಂದು ದೊಡ್ಡ ಕಲ್ಚರ್ ಸೈಕ್ಲಿಂಗ್ ನವರು ಇದ್ದಾರೆ ಅಂತ ಈ ನಿಮ್ಮ ಈವೆಂಟ್ಸ್ ಎಲ್ಲ ನಡೆಯೋ ಗೊತ್ತಾಗೋದು. ಮರು ದಿವಸ ಎಲ್ಲ ನಾವು ಟಿವಿಯಲ್ಲಿ, ಪೇಪರ್ನಲ್ಲೆಲ್ಲ ಪಬ್ಲಿಷ್ ಮಾಡಿರ್ತೇವೆ ನೋಡಿ. ಆಗ ಆಶ್ಚರ್ಯ ಆಗ್ತದೆ, ಇಷ್ಟು ಜನ, ಇಷ್ಟು ಹುಡುಗರು, ಇಷ್ಟು ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ವಯಸ್ಸಿನವರು ಕೂಡ ಇರ್ತಾರಲ್ಲ ಅಂತ. ಹಾಗಾಗಿ ಇದನ್ನು ಮಾಡರ್ನ್ ಪಾಪ್ಯುಲರೈಸ್ ಮಾಡ್ಲಿಕ್ಕೆ ಈಗ ಒಂದು ಸಡನ್ ಆಗಿ ನಮ್ಗೆ ಟ್ರಾನ್ಸ್ಫಾರ್ಮೇಶನ್ ನೋಡ್ಬೇಕಿದ್ರೆ ಅಡಲ್ಟ್ಸ್ ಅದಕ್ಕೆ ಟ್ರಾನ್ಸ್ಫಾರ್ಮ್ ಆಗೋದು ಸ್ವಲ್ಪ ಸ್ಲೋ ಆಗಿ. ಹಾಗಾಗಿ ನಾವು ಖಂಡಿತವಾಗಿ ಮಕ್ಕಳು ಬಹಳ ಉತ್ಸಾಹದಿಂದ ಮಾಡ್ತಾರೆ. ಅಂದ್ರೆ ಮೇನ್ಲಿ ಪೇರೆಂಟ್ಸ್ ಪ್ರೊಟೆಕ್ಟಿವ್ ಆಗಿರ್ತಾರೆ, ಆದ್ರೆ ಮಕ್ಕಳು ಇಲ್ಲ ನಮ್ಗೆ ಹೋಗ್ಲೇಬೇಕು ಅಂತ ಹಠ ಮಾಡ್ತಾರೆ. ಹಾಗಾಗಿ ನಾವು ಅವರಿಗೆ ಸೇಫ್ ಆಗಿ ಶಾಲೆಗಳಿಗೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟಾ ಅಂತ ಸ್ಮಾರ್ಟ್ ಸಿಟಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಈಗ ನೀವು ಆ ಮ್ಯಾಪಿಂಗ್ ಬಗ್ಗೆ ಹೇಳಿದರೆ, ರೂಟ್ ಮ್ಯಾಪಿಂಗ್ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತಾ, ಏನು ಹೇಗೆ ಅದು?
ಒಂದು ಪೈಲಟ್ ಪ್ರಾಜೆಕ್ಟ್ ನಾವು ಈಗ ರೆಡಿಯಾಗಿ 12 ಕಿಲೋಮೀಟರ್ ಲೆಂತ್ ಡಾಕ್ಟರ್ ಟಿ ಎಂ ಎ ಪೈ ಕನ್ವೆನ್ಷನ್ ಸೆಂಟರ್ ಇಂದ ಒಳ ರಸ್ತೆಯಲ್ಲಿಯೇ ಆಲ್ಮೋಸ್ಟ್ ಬೋಳಾರದ ರಿವರ್ ಫ್ರಂಟ್ ಶಿಪ್ ರಿಪೇರ್ ಯಾರ್ಡ್ ವರೆಗೆ ಒಳಗಡೆಯಿಂದಲೇ ಒಂದು ರೂಟ್ ಮ್ಯಾಪಿಂಗ್ ಮಾಡಿದೆ. ಅದನ್ನ ಈಗ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅದು ತಾವು ಹೇಳ್ಬೋದಾ, ಅವ್ರು ಫಂಡ್ ಮಾಡಿ ಈಗ ಅರುಣ್ ಸರ್ ಮುಂದುವರಿಸಿ. ಈ ಸೈಕಲ್ ಫಾರ್ ಚೇಂಜ್ ಅಂತ ಏನು ಶುರು ಆಯ್ತು, ಇದರಿಂದ ಸೆಂಟ್ರಲ್ ಗವರ್ಮೆಂಟ್ ಇತ್ತು, ಸ್ಟೇಟ್ ಗವರ್ಮೆಂಟ್ ಲೆವೆಲ್ ಡಲ್ಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಸೊ ಅವರು ನೋಡಲ್ ಏಜೆನ್ಸಿ. ಸೊ ದೇ ಆರ್ ಪುಷಿಂಗ್ ಆಲ್ ದ ಸಿಟೀಸ್. ಮಂಗಳೂರಿನ ಹೇಳಿದ್ನಲ್ಲ 60% ನಾವು ಆಲ್ರೆಡಿ ರೆಡಿ ಇದ್ವಿ. ಓಣಿ ಪ್ರಾಜೆಕ್ಟನ್ನ ಆಲ್ರೆಡಿ ರೆಕಗ್ನೈಸ್ ಮಾಡಾಗಿತ್ತು. ನಾವು ಇದನ್ನು ಎಕ್ಸ್ಪಾಂಡ್ ಮಾಡಿದ್ವಿ. ಎಕ್ಸ್ಪಾಂಡ್ ಮಾಡಿ 12 ಕಿಲೋಮೀಟರ್ ಅದರಲ್ಲಿ ಚಾಲೆಂಜಲ್ಲಿ ವೇರಿಯಸ್ ಸ್ಟೇಜಸ್ ಇತ್ತು. ಫಸ್ಟ್ ಕ್ವಾಲಿಫೈ ಫಾರ್ ಸೆಕೆಂಡ್ ಸ್ಟೇಜ್ ಆ ಥರ ಆಗಿ ಈಗ ನಮಗೆ ಎಲ್ಲ ಗೌರ್ಮೆಂಟಿಂದ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಕಂಡೌಟ್ ಎಂಕರೇಜ್ಮೆಂಟು ಬರ್ತಾಯಿದೆ. ಒಂದು ಎರಡನೇದೇನು ಅಂತಂದರೆ ಇದನ್ನೇ ಮಾಡ್ತಾ ಹೋಗುವಾಗ ಎಲ್ಲ ಶಾಲೆಗಳಿಗೆ ಹೇಗೆ ಇವರು ಶಾಲೆ ನೋಟ್ಸ್, ಈಗ ನೀವು ನಿಮ್ಮ ಇದನ್ನು ತೊಗೊಂಡ್ರೆ ಬೆಸೆಂಟ್ ಶಾಲೆ, ಕೇಂದ್ರ ಶಾಲೆ, ಎಲೋಷಿಯಸ್ ಇದೊಂದು ನೋಡ್, ಹಾಗೆ ಕ್ಲಸ್ಟರ್ಸ್ ಮಾಡಿ ಅಲ್ಲಿಂದ ಅಲ್ಲಿಗೆ ಎಲ್ಲ ಹೋಗುವಾಗೆಲ್ಲ ಸೇಫ್ ಆಗಿ ಹೋಗುವಾಗೆಲ್ಲ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೇವೆ. ಈಗ ಮಾಡಿ ಇದನ್ನು ಸೈಕಲ್ ಫಾರ್ ಚೇಂಜಲ್ಲಿ 12 ಕಿಲೋಮೀಟರ್ ಆದರೂ ಅಲ್ಟಿಮೇಟ್ಲಿ ಆಲ್ಮೋಸ್ಟ್ ಎವ್ರಿ ಲಾಸ್ಟ್ ಮೈಲ್ ಅಂದರೆ ಸೈಕಲ್ ಆಸ್ ಅ ಮೋಡ್ ಆಫ್ ಕಮ್ಯೂಟ್ ಆಗುವವರೆಗೆ ರೈಲ್ವೆ ಸ್ಟೇಷನ್ನಿಂದ ಯಾರೋ ಬಂದಿಳ್ದ ಅವನಿಗೆ ಅಲ್ಲಿ ಸೈಕಲ್ ಸಿಕ್ಕಿದ್ರೆ ಅವನು ಸೈಕಲ್ ತಗೊಂಡು ಮುನ್ಸಿಪಾಲ್ಟಿಗೋ ಅಥವಾ ಎಲ್ಲಿಗೆ ಹೋಗ್ಬೇಕು ಅವನಿಗೆ ಆ ವ್ಯವಹಾರ ಮುಗಿಸ್ಕೊಂಡು ಮತ್ತೆ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಸೈಕಲ್ ಇಟ್ಟು ಅದಕ್ಕೆ ಆಲ್ಟರ್ನೇಟ್ ರೂಟ್ ಇಂತೆಲ್ಲ ಮಾಡುವ ಎಲ್ಲ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂಥ ಯೋಜನೆ. ಇನ್ನೊಂದೇನು ಯೋಜನೆ ಅಂತಂದರೆ ಈ ಚಾಲೆಂಜ್ ಏನು ನಡೀತಾ ಇದೆ ಇದು ಸೆಪರಲ್ ಸ್ಟೇಜಸ್ ಅಲ್ಲಿ ನಡೀತಾ ಇದೆ. ಹಾಗೆ ಮಂಗಳೂರಲ್ಲಿ ನಾವು ಇದನ್ನು ಪ್ರಮೋಟ್ ಮಾಡ್ತಾ 1 ನವೆಂಬರಿಗೆ ಫಸ್ಟ್ ನವೆಂಬರ್ ಎಲ್ಲ ಸೈಕಲ್ ಕ್ಲಬ್ಸ್, ಸ್ಪೆಷಲಿ ಸಾಮಗ್ರಿದ್ದಾರೆ, ಹರ್ನೀಶ್ ರಾಜ್ ಇದ್ದಾರೆ, ಇವರೆಲ್ಲ ಸೈಕಲ್ ಎಂಥ್ಯೂಸಿಯಾಸ್, ಇವರೆಲ್ಲ ಮೊನ್ನೆನೂ ಒಂದು ಇವೆಂಟ್ ಮಾಡಿದ್ವಿ. ಅದು ಒಂದು ಪ್ರೇರಣೆ ಆಯ್ತು ನಮಗೆ. ನವೆಂಬರ್ 1ಗೆ ಎಲ್ಲ ಮಂಗಳೂರಲ್ಲಿರೋ ಎಲ್ಲ ಸೈಕಲ್ ಎಂಥ್ಯೂಸಿಯಾಸ್ ಸೇರಿಸಿ ಒಂದು ದೊಡ್ಡ ಇವೆಂಟ್ ಮಾಡಬೇಕು ಅಂತ ಪ್ಲಾನಿಂಗ್ ಸ್ಟೇಜಲ್ಲಿ ಇದ್ದೇವೆ. ಖಂಡಿತವಾಗಿಯೂ ಎಲ್ಲರೂ ಸೈಕಲ್ಸ್ ತರಬಹುದು, ಎಲ್ಲರೂ ಸೈಕಲ್ಸ್ ತರಬಹುದು. ಅದಕ್ಕೊಂದು ರೂಟ್ ಮಾಡಿ ಎಲ್ಲ ನಾವು ತೋರಿಸ್ತೇವೆ, ಎಲ್ಲೆಲ್ಲಿ ಓಣಿಯಿಂದ ಹೋಗುದು ಯಾರಿಗೂ ಗೊತ್ತ ಅಂದರೆ ಈಗ ಇವರಿಗೆ ತೋರಿಸಿದ್ರೆ ಇದು ದಿಸ್ ಮೇ ಬಿಕಮ್ ಅ ಬಿಗರ್ ಮೂವ್ಮೆಂಟ್ ಅಂತ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರಿಗೆ ಗಮನಿಸಿ, ಇದು ನವೆಂಬರ್ 1 ಎಷ್ಟು ಗಂಟೆಗೆ ಬರಬೇಕು ಸರ್, ಎಲ್ಲಿ ಬರಬೇಕು ಅದನ್ನೊಂದು ಪ್ಲಾನ್ ಮಾಡ್ತಿದ್ದೆ. ನಿಮ್ಮ ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನೆನಪಿರಲಿ, ನವೆಂಬರ್ 1 ಭಾರಿ ದೊಡ್ಡ ಸೈಕ್ಲಿಂಗ್ ಇವೆಂಟ್ ಮಂಗಳೂರಲ್ಲಿ ನಡೀಲಿಕ್ಕೆ ಇದೆ. ಸರ್ವೇಶ್ ಅವರೇ, ನಾನು ಇನ್ನು ಮಾತಾಡಬೇಕು ನಿಮ್ಮ ಕ್ಲಬ್ ಏನೆಲ್ಲ ಮಾಡಿದೆ, ಏನೇನು ಮಾಡ್ತಾ ಉಂಟು ಅಂತ. ಸೊ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ನ ನಂತರ ವೀಕ್ಷಕರೇ ಈ ಒಂದು ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸೈಕ್ಲಿಂಗ್ ಟ್ರೆಂಡ್ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ VR ಸೈಕ್ಲಿಂಗ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಸರ್ವೇಶ್ ಸಾಮಗ ಅವರು, ಮತ್ತು ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಟೆಕ್ನಿಕಲ್ ವಿಭಾಗದ ಜನರಲ್ ಮ್ಯಾನೇಜರ್ ಆಗಿರುವಂಥ ಅರುಣ್ ಪ್ರಭು ಅವರು, ಆಮೇಲೆ ಆರ್ಕಿಟೆಕ್ಟ್ ಆಗಿರುವಂಥ ನಿರೀನ್ ಶೈನ್ ಅವರು ಮಾತಾಡ್ತಾ ಇದ್ದಾರೆ. ನಾವು ಸಾಕಷ್ಟು ವಿಚಾರವನ್ನು ಈಗಾಗಲೇ ಮಾತಾಡಿದೆವು. ಈಗ ಸಾಮಗ ಅವರೇ, ಇದು ನಿಮ್ಮ ಏನು VR ಸೈಕ್ಲಿಂಗ್ ಕ್ಲಬ್ ಇದೆ ಅಲ್ವಾ, ಏನೇನೆಲ್ಲ ಮಾಡಿದೆ, ಏನೇನು ಮಾಡ್ತಾ ಉಂಟು, ಯಾವ ರೀತಿಯಾಗಿ ನೀವು ಈ ಒಂದು ಸೈಕ್ಲಿಂಗನ್ನು ಪ್ರಮೋಟ್ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದೀರಿ? ನಮ್ಮ ಕ್ಲಬ್ಬಲ್ಲಿ ನಾವು ದಿವಸಾಲು ಬೆಳಿಗ್ಗೆ 6:30 ಇಂದ 7:30ವರೆಗೆ ಒಂದು ಗಂಟೆ ಸೈಕ್ಲಿಂಗ್ ಅನ್ನು ಮಾಡ್ತೇವೆ. ಸೊ ಅದಂದ್ರೆ ಗ್ರೂಪ್ ರೈಡ್ ಅಂತ ಹೇಳ್ತೇವೆ ಇದಕ್ಕೆ. ಸೊ ಇದರಲ್ಲಿ ಒಂದು ಇಲ್ಲಿಂದ ಮಂಗಳೂರಿಂದ ನಮ್ಮ ರೈಡ್ ಎಲ್ಲ ಸಿಟಿ ಕಾರ್ಪೊರೇಷನ್ ಇಂದ ಶುರು ಆಗ್ತದೆ. ಅಲ್ಲಿಂದ ನಾವು ಸುರತ್ಕಲ್ವರೆಗೆ ಅಥವಾ ಮುಲ್ಕಿವರೆಗೆ ಹೋಗಿ ವಾಪಸ್ ಬರ್ತೇವೆ. 8-8:30 ಅಷ್ಟೊತ್ತಿಗೆ ನಾವು ವಾಪಸ್ ಬಂದಾಗ್ತದೆ. ಆಲ್ಮೋಸ್ಟ್ ಒಂದು ಅಂದಾಜು ಜನ ಎಷ್ಟು ಇರ್ತಾರೆ ಸರ್ ನಿಮ್ಮ? ಅಂದಾಜು
ವೀಕ್ ಡೇಸಲ್ಲಿ ಅಂದರೆ ದಿನದಲ್ಲಿ ಒಂದು 10-12 ಜನ ಇರ್ತೇವೆ. ಓಕೆ ಓಕೆ. ವಾರದ ಅಂತ್ಯದಲ್ಲಿ ಶನಿವಾರ ಆದಿತ್ಯವಾರ ಜನರಿಗೆ ಬಿಡುವು ಇರ್ತದೆ. ಸೊ ಆಗ ನಮ್ಮೊಟ್ಟಿಗೆ ದೊಡ್ಡ ದೊಡ್ಡ ಗ್ರೂಪ್ ಬರ್ತದೆ, 15 ಬಟ್ ನಿಮ್ಮ ಈ 10-15 ಜನರೇ ಬಹುಶಃ ಇಡೀ ದೇಶವ್ಯಾಪಿಯಾಗಿ ಎಲ್ಲ ನಗರದಲ್ಲಿ ಸೇರಿಯೇ ಬಹುಶಃ ಇಂಡಿಯಾ ಸೈಕಲ್ ಫಾರ್ ಚೇಂಜ್ ಅನ್ನುವಂಥ ಒಂದು ಇದಕ್ಕೆ ಕೂಡ ಕಾರಣಕರ್ತರಾಗಿರುವವರು. ಗ್ರೂಪ್ ಸಣ್ಣದೇ ಇದ್ರು ಕೂಡ. ಖಂಡಿತ. ಎಸ್ ಹೋಗ್ಲಿ ಎಸ್. ಆದ್ರೆ ನಮ್ಮ ಕ್ಲಬ್ ಅಲ್ಲಿ 200ಕ್ಕಿಂತಲೂ ಜಾಸ್ತಿ ಮೆಂಬರ್ ಇದ್ದಾರೆ. ಎಷ್ಟು ಸರ್? 200ಕ್ಕಿಂತಲೂ ಜಾಸ್ತಿ. ಓಕೆ ಓಕೆ. ಸೊ ಅವರು ಏನಾಗ್ತದೆ, ಹೀಗೆ ನವೆಂಬರ್ 1ಕ್ಕೆ ನಾಡ್ದು ಇವೆಂಟ್ ಇದ್ದಾಗ ಎಲ್ಲರೂ ಆ ಇವೆಂಟ್ಗೆ ಬರ್ತಾರೆ. ಅಂದ್ರೆ ಅದು ವೀಕೆಂಡ್ ಇರ್ತದೆ, ಎಲ್ರಿಗೂ ಫ್ರೀ ಇರ್ತಾರೆ, ದೊಡ್ಡ ಇವೆಂಟ್ ಅಂತೇಳಿ ಬರ್ತಾರೆ. ಸೊ ಇದಲ್ಲದೆ ನೀವು ನಿಮ್ಮ ಸೈಕ್ಲಿಂಗ್ ಕ್ಲಬ್ ಇಂದ ಏನೆಲ್ಲ ನಿಮ್ಮ ರೆಗ್ಯುಲರ್ ಏನು ನೀವು ಬೆಳಿಗ್ಗೆ ನೀವು ಸೈಕ್ಲಿಂಗ್ ಮಾಡೋದ ಹೊರತುಪಡಿಸಿ ಬೇರೆ ಏನೇನು ಮಾಡ್ತಿದ್ದೀರಿ, ಏನೇನು ಇವೆಂಟ್ಸ್ ಮಾಡಿದ್ದೀರಿ? ಕರೆಕ್ಟ್. ನಮ್ದು ಕ್ಲಬ್ ಪ್ರಪಂಚದಲ್ಲಿ ಒಂದು ಅತಿ ಪುರಾತನ ಒಂದು ಸೈಕ್ಲಿಂಗ್ ಇವೆಂಟ್ ಇದೆ, ಒಡ್ಯಾಕ್ಸ್ ಇಂಡಿಯಾ ಅಂತ ಹೇಳಿ. ಅದನ್ನು ಬ್ರಿವೇಟ್ ಅಂತ ಹೇಳಿ ಕರೀತಾರೆ. ಅದು ಫಿಕ್ಸ್ಡ್ ಡಿಸ್ಟೆನ್ಸ್ ಇದು ರೈಡ್. ಅದು 200 ಕಿಲೋಮೀಟರ್, 300 ಕಿಲೋಮೀಟರ್, 400 ಕಿಲೋಮೀಟರ್ ಮತ್ತೆ 600 ಕಿಲೋಮೀಟರ್ ಇದು ರೈಡ್. ಸೊ ಇದನ್ನು ನಾವು ಈಗ ಒಡ್ಯಾಕ್ಸ್ ಇಂಡಿಯಾ ಅಂತೇಳಿ ಅವರೊಟ್ಟಿಗೆ ನಾವು ಅಫಿಲಿಯೇಷನ್ ಆಗಿದೆ ನಮ್ಮ ಕ್ಲಬ್. ಅಫಿಲಿಯೇಷನ್ ಆಗಿ ನಾವು ಮಂಗಳೂರಲ್ಲಿ ಅದನ್ನ ಇವೆಂಟ್ ಅನ್ನ ಪ್ರತಿ ತಿಂಗಳು ಒಂದು ಇವೆಂಟ್ ನಾವು ಆರ್ಗನೈಸ್ ಮಾಡ್ತಾ ಇರ್ತೇವೆ. ವರ್ಷದಲ್ಲಿ ಒಂದು 12 ಇವೆಂಟ್ ನಾವು ಮಿನಿಮಮ್ ಆರ್ಗನೈಸ್ ಮಾಡ್ತೇವೆ. ಇದು ಖಾಲಿ ಮಂಗಳೂರಲ್ಲ, ಅದು ಈಗ 200 ಕಿಲೋಮೀಟರ್ ಹೇಳಿದ್ರೆ ನಾವು ಇಲ್ಲಿಂದ ಕುಂದಾಪುರವರೆಗೆ ಹೋಗಿ ವಾಪಸ್ ಬರ್ಬೇಕಾಗ್ತದೆ. 100 ಕಿಲೋಮೀಟರ್ ಹೋಗೋದು, 100 ಕಿಲೋಮೀಟರ್ ವಾಪಸ್ ಬರೋದು. ಸೊ ಅದಕ್ಕೆ ನಾವು ಫಿಕ್ಸ್ಡ್ ಟೈಮಿಂಗ್ ಇರ್ತದೆ, 13.5 ಗಂಟೆಯಲ್ಲಿ ಅದನ್ನು ಫಿನಿಶ್ ಮಾಡಬೇಕು 200 ಕಿಲೋಮೀಟರ್. ಮಳೆ ಬರ್ಲಿ, ಹೌದು, ಹಗಲಿರ್ಲಿ ರಾತ್ರಿ ಇರ್ಲಿ, ಅದನ್ನು ಆ ಟೈಮಲ್ಲಿ ಫಿಕ್ಸ್ ಮಾಡಿದ್ರೆ ಸೊ ಯಾರದನ್ನು ಪೂರ್ತಿಗೊಳಿಸ್ತಾರ, ಫಿನಿಶ್ ಮಾಡ್ತಾರ, ಅವರಿಗೆ ಫ್ರಾನ್ಸ್ ಇಂದ, ಅದು ಒಡ್ಯಾಕ್ಸ್ ಕ್ಲಬ್ ಏನಿದೆ ಅದು ಮೂಲತಃ ಅದು ಫ್ರಾನ್ಸಿನ ಒಂದು ಕ್ಲಬ್ ಅದು. ಸೊ ಅವರು ಮೆಡಲ್ ಕಳಿಸ್ತಾರೆ. ಹಾಗೆ ಅದು ಮೆಡಲ್ ಅಲ್ಲಿಂದಲೇ ಡೈರೆಕ್ಟ್ಲಿ ಬರ್ತದೆ. ಸೊ ಇದು ಇಂಡಿಯಾದಲ್ಲಿ ಸುಮಾರು ಒಂದು 50 ಹೀಗೆ ಕ್ಲಬ್ಸ್ ಇದೆ. ಪ್ರತಿಯೊಂದು ದೊಡ್ಡ ದೊಡ್ಡ ನಗರದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ಈ ಕ್ಲಬ್ಸ್ಗಳು ಇಂಥ ಇವೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇರ್ತವೆ. ಸೊ ಇದೊಂದು ದೇಶದಲ್ಲೇ ದೊಡ್ಡ ಇವೆಂಟ್ ಅಂತೇಳಿ ಹೇಳ್ಬಹುದು, ಪ್ರತಿ ಕ್ಲಬ್ಸ್ಗಳು ಇನ್ವಾಲ್ವ್ಮೆಂಟ್ ಇದೆ. ಇನ್ನೊಂದು ಇವೆಂಟ್ ಹೇಳಿದ್ರೆ ಡೆಕ್ಕನ್ ಕ್ಲಿಫ್ ಹ್ಯಾಂಗರ್ ಅಂತೇಳಿ ಒಂದು ಇವೆಂಟ್ ಮಾಡ್ತಾರೆ. ಇದು ಗೋವಾದಿಂದ ಪೂನಾದಿಂದ ಗೋವಾದವರೆಗೆ ಒಂದು ಸೈಕ್ಲಿಂಗ್ ರೇಸ್. ಅದು ಇದು 600 ಕಿಲೋಮೀಟರ್ ರೇಸ್. ಸೊ ಇದರಲ್ಲಿ ಕಳೆದ ವರ್ಷ ನಮ್ಮ VR ಸೈಕ್ಲಿಂಗ್ ಇಂದ 2 ಟೀಮ್ ಭಾಗವಹಿಸಿತ್ತು. ಅದು ಮೊದಲ ಬಾರಿಗೆ ನಾವು ಮಂಗಳೂರಿಂದ ಭಾಗವಹಿಸಿದ್ದೆವು. ಸೊ ಆ 600 ಕಿಲೋಮೀಟರ್ ಅನ್ನು ನಮ್ಮ ಹುಡುಗರು 20 ಗಂಟೆಯಲ್ಲಿ ಫಿನಿಶ್ ಮಾಡಿದ್ದಾರೆ. ಸೊ ನೀವಾಗ ಅಂದಾಜು ಮಾಡಬಹುದು, 30 ಕಿಲೋಮೀಟರ್ ಸ್ಪೀಡಲ್ಲಿ ಅವರು ಆ ಡಿಸ್ಟೆನ್ಸ್ ಅನ್ನು ಕವರ್ ಮಾಡಿದ್ದಾರೆ. ಸೊ ಹಾಗೆ ಮಾಡಿ ನಮ್ಮ ಕ್ಲಬ್ ಅದರಲ್ಲಿ ಫಸ್ಟ್ ಬಂದಿತ್ತು ಆ ರೇಸಲ್ಲಿ. ಆಲ್ ಇಂಡಿಯಾ ಲೆವೆಲ್ ಒಂದು ಸುಮಾರು 40 ಟೀಮ್ಸ್ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ವಿ, ಬೇರೆ ಬೇರೆ ಕಡೆಯಿಂದ, ಡೆಲ್ಲಿ, ರಾಜಸ್ಥಾನ, ಗುಜರಾತ್, ಎಲ್ಲ ಕಡೆಯಿಂದಲೂ ಬಂದಿದ್ರು. ಇದು ಒಂದು ಇವೆಂಟ್. ಇನ್ನೊಂದು ಇವೆಂಟ್ ಇದರಲ್ಲಿ ಅಲ್ಟ್ರಾ ಸ್ಪೈಸ್ ಅಂತೇಳಿ ಒಂದು ಇವೆಂಟ್ ಆಗ್ತದೆ. ಇದು ಹಾಗೆ, ಇದು ಗೋವಾದಿಂದ 1750 ಕಿಲೋಮೀಟರ್ ಇದ್ದು ರೇಸ್. ಅದು ಆ ರೇಸ್ ಅಲ್ಲಿ ನಮ್ಮ ಒಬ್ಬ ಧನರಾಜ್ ಕರ್ಕೇರ 1750 ಕಿಲೋಮೀಟರ್ ಅದರಲ್ಲಿ ನಮ್ಮ ಕ್ಲಬ್ನ ಸದಸ್ಯರಾದ ಧನರಾಜ್ ಕರ್ಕೇರ ಅಂತ ಹೇಳಿ ಇದು ಭಾಗವಹಿಸಿದ್ರು. ಅವರು ಆ ರೇಸ್ ಅನ್ನು 120 ಗಂಟೆಯಲ್ಲಿ ಫಿನಿಶ್ ಮಾಡಿದ್ರು. ಸೊ ಅದು ನಮ್ಗೆ ಅಂದ್ರೆ ನಮ್ಮ ಹುಡುಗರಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ, ನಮ್ಮ ಯುವಕರಲ್ಲಿ. ಅದು ಅವರಿಗೆ ಒಂದು ಸ್ಫೂರ್ತಿ ಸಿಕ್ಕಿದ್ರೆ ಇದನ್ನೆಲ್ಲ 120 ಗಂಟೆ ಅದು ನಾನ್ ಸ್ಟಾಪ್ ಸೈಕ್ಲಿಂಗ್. ಅವರಿಗೆ ನಾವು ಸಪೋರ್ಟ್ ಆಗಿ ಬ್ಯಾಕಪ್ ವೆಹಿಕಲ್ಸ್ ಇರುತ್ತೆ. ಸೊ ಆದ್ರೆ ಅವರು ನಿಲ್ಲಿಕ್ಕಿಲ್ಲ, ಎಷ್ಟು ಆಗ್ತದೋ ಅಷ್ಟು ಇದು ಹೊಡಿತಾ ಹೋಗ್ಬೇಕು. ಯಾರು ಅದರಲ್ಲಿ ಬೇಗ ಮುಗಿಸ್ತಾರೋ ಅವರು ಅದರಲ್ಲಿ ರೇಸಲ್ಲಿ ವಿನ್ನರ್ ಅಂತ ಹೇಳಿ. ಸೊ ಇದು ಅಮೆರಿಕದಲ್ಲೂ ಇದು ನಡೀತದೆ, ರೇಸ್ ಅಕ್ರಾಸ್ ಅಮೆರಿಕಾ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಇದನ್ನು ಈಗ ಭಾರತದಲ್ಲೂ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಉತ್ತಮ ವಿಚಾರ ಹೇಳಿದ್ರೆ, ನಮ್ಮದೇ ಹುಡುಗ, ನಮ್ಮ ಕುಡ್ಲದೇ ಹುಡುಗ ಅದರಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಅವನು ಅದರಲ್ಲಿ ಜಯಿಸಿದ್ದಾನೆ ಹೇಳಿದ್ರೆ ಅದೇ ಒಂದು ನಮಗೆ ಹೆಮ್ಮೆಯ ವಿಷಯ. ಹೀಗೆ ಇಂತೆಲ್ಲ ಇವೆಂಟ್ಸ್ ನಮ್ಮ ದೇಶದಲ್ಲಿ ನಡೀತಾ ಇದೆ. ಸೊ ಯಂಗ್ಸ್ಟರ್ಸಿಗೆ ಈಗ ಯಾರು ಇಂಟ್ರೆಸ್ಟೆಡ್ ಇದ್ದಾರ ರೇಸ್ಗಳಲ್ಲಿ, ಇಂತೆಲ್ಲ ಇವೆಂಟ್ಸ್ಗಳಲ್ಲಿ ಆಪರ್ಚುನಿಟಿ ಸುಮಾರಿದೆ. ಖಾಲಿ ಸೈಕ್ಲಿಂಗ್ ಖಾಲಿ ನೀವು ಇದಕ್ಕೋಸ್ಕರ ಖಾಲಿ ಹವ್ಯಾಸಕ್ಕೋಸ್ಕರ ಮಾಡಬೇಕಿಲ್ಲ. ಅದರಲ್ಲಿ ಬೇರೆ ಬೇರೆ ವಿಧದ ಸ್ಪರ್ಧೆಗಳು ಮತ್ತೆ ಅದರಲ್ಲಿ ಒಂದು ಕ್ಯಾರಿಯರ್ಸ್ ಈಗ ಮಾಡಬಹುದಾಗಿದೆ. ಮೊದಲು ಸೈಕ್ಲಿಂಗ್ ಹೇಳಿದ್ರೆ ಖಾಲಿ ಕಮ್ಯೂಟ್ ಅಂತ ಹೇಳಿತ್ತು, ಈಗ ಅದರಲ್ಲಿ ಸೈಕ್ಲಿಂಗ್ ಅಲ್ಲಿ ಕ್ಯಾರಿಯರ್ಸ್ ಈಗ ಮಾಡುವ ಆಪರ್ಚುನಿಟೀಸ್ ಇದೆ. ಸಂಕ್ಷಿಪ್ತವಾಗಿ ಹೇಳಿ ಸರ್.
ಕ್ಯಾರಿಯರಲ್ಲಿ ಏನಂತ? ಕ್ಯಾರಿಯರ್ ಅಂದರೆ ನಿಮಗೆ ಸಪೋಸ್ ಈಗ ಸೈಕ್ಲಿಂಗಲ್ಲಿ ನೀವು ರಾಜ್ಯ ಲೆವೆಲಲ್ಲಿ ಅಥವಾ ಜಿಲ್ಲಾ ಲೆವೆಲಲ್ಲಿ ನೀವು ಅದರಲ್ಲಿ ಒಂದು ಫಸ್ಟ್ ಅಥವಾ ಸೆಕೆಂಡ್ ಬಂದ್ರಿ, ಸೊ ನಿಮಗೆ ಆಗ ಏನು ಮಾಡ್ತದೆ, ಗೌರ್ಮೆಂಟ್ ನಿಮಗೆ ಸಪೋರ್ಟ್ ಮಾಡ್ತದೆ. ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ರೈಲ್ವೆ ಇರ್ಬೋದು ಅಥವಾ ಬೇರೆ ಬೇರೆ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಿಂದ ನಿಮಗೆ ಒಂದು ಕೆಲಸ ಕೊಡಿಸ್ತಾರೆ ಅವರು. ಅಥವಾ ನಿಮಗೆ ಎಜುಕೇಷನ್ ಅಲ್ಲಿ ಸಪೋಸ್ ನಿಮಗೆ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಬೇರೆ ಬೇರೆ ನಿಮಗೆ ಕಾಲೇಜಿಗೆ ಹೋಗಬೇಕು, ಅದ್ರಲ್ಲಿ ನಿಮಗೆ ನಿಮ್ಮ ಎಲ್ಲ ಇದು ಅಭ್ಯಾಸದ ಫೀಸ್ ಏನಿದೆ ಅದನ್ನು ಫುಲ್ ಗೌರ್ಮೆಂಟ್ ನವರೇ ಭರಿಸ್ತಾರೆ. ಪೋಷಕರು ಇಂಪಾರ್ಟೆಂಟ್ ಆಗಿ ವಿಚಾರ ಇದು. ಖಂಡಿತ ಖಂಡಿತ. ಸುಮ್ಮನೆ ಮಕ್ಕಳು ಏನೋ ಸೈಕ್ಲಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಹೇಳಿಬೇಡಿ. ಈಗ ಓಕೆ, ಈಗ ಇದು ಅರುಣ್ ಸರ್, ಕೊನೆಯದಾಗಿ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಸೈಕ್ಲಿಂಗ್ ಹೇಗಿರುತ್ತೆ ಅಂತ, ಯಾಕಂದ್ರೆ ನಮ್ಮ ಚರ್ಚೆ ಸಂವಾದದ ಸಮಯ ಕೂಡ ಮುಗಿತಾ ಬಂತು. ನಾನು ಸ್ಮಾರ್ಟ್ ಸಿಟಿಲಿ ಏನಾಗುತ್ತೆ ಅಂತ ಹೇಳ್ತೇನೆ. ಸ್ಮಾರ್ಟ್ ಸಿಟಿಯ ಮೇಜರ್ ಒಂದು ಪ್ರಾಜೆಕ್ಟ್ ಏನಿದೆ, ರಿವರ್ ಫ್ರಂಟ್ ಪ್ರಾಜೆಕ್ಟ್ ಅಂತ, ವಾಟರ್ ಫ್ರಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದು ನೇತ್ರಾವತಿ ಬ್ರಿಡ್ಜ್ ಕೆಳಗಿಂದ ಶುರುವಾಗಿ ಅಲ್ಟಿಮೇಟ್ಲಿ ಕೂಳೂರು ಬ್ರಿಡ್ಜ್ ಕೆಳಗಿವರೆಗೆ ಬರುತ್ತೆ. ಇದೊಂದು 15 ಕಿಲೋಮೀಟರ್ ರಿವರ್ ಫ್ರಂಟ್ ಬರುತ್ತೆ. ಇದರಲ್ಲೂ ನಮ್ಮದು ಸೈಕಲ್ ಟ್ರ್ಯಾಕ್, ಡೆಡಿಕೇಟೆಡ್ ಸೈಕಲ್ ಟ್ರ್ಯಾಕ್ ಇರುತ್ತೆ. ವಿ ಆರ್ ಟ್ರೈಯಿಂಗ್ ಟು ಮೇಕ್ ದಿಸ್ ಸೀಮ್ಲೆಸ್, ಅಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಟಿನ್ಯೂಸ್ ಮಾಡಿಕೊಂಡು ಈ ರಿವರ್ ಫ್ರಂಟನ್ನು ಸಾಮಾನ್ಯ ಮಟ್ಟಿಗೆ ಯಾರಿಗಾದ್ರು ಕೇಳಿದ್ರೆ ನೀವು ರಿವರ್ ಹತ್ತಿರ ಹೋಗೋದು ಎಷ್ಟು ಸಮಯ, ಇದೊಂದು ಅಡ್ವಾಂಟೇಜ್. ಪ್ಲಸ್ ಟೂರಿಸ್ಟ್ ಎಲ್ಲ ಬರುವಾಗ ಅವ್ರಿಗೆ ಎಲ್ಲ ಪ್ಲೇಸ್, ಇಡೀ ರಿವರ್ ಫ್ರಂಟ್ ಅನ್ನು ಆರಾಮ್ಸೆ ನೋಡ್ಲಿಕ್ಕೆ ಹೀಗೆಲ್ಲ. ಹಾಗೆ ಮುಂದೆ ಈಗ ನಾವು ಓಣಿಯಲ್ಲೂ ನೋಡ್ತಾ ಇದ್ದೇವೆ, ಕೂಳೂರು ಸೈಡ್ ಇಂದ, ಕೂಳೂರಿನಿಂದ ಮುಂದೆ ಮರವೂರಿನವರೆಗೂ ಸೈಕಲ್ ಅಲ್ಲೇ ಹೋಗ್ಬೋದು. ಸೊ again we can connect with the nature. This is what I see. One, we'll connect with the nature. Two, we will make it more greener. ಈ ಸಿಟಿ ಒಂದು 5,000 ಸ್ಕೂಟರ್ನ ಬದಲಿಗೆ 5,000 ಸೈಕಲ್ ಬಂದರೆ ಖಂಡಿತ ತುಂಬಾ ಕಾಂಟ್ರಿಬ್ಯೂಷನ್. ಹೌದೌದು. ನಿರಂಜನ್ ಜೈನ್ ಸರ್, ಈಗ ಸೈಕ್ಲಿಂಗ್ ಕೊನೆಯದಾಗಿ ನಮ್ಮದು ಸಮಯ ಮುಗಿತಾ ಬಂತು. ಸಾಮಾನ್ಯವಾಗಿ ಬೇರೆ ಹವ್ಯಾಸಗಳೆಲ್ಲ ದೇಹಕ್ಕೆ ಅಷ್ಟು ದೊಡ್ಡ ಏನು ಎನರ್ಜಿ ಬೂಸ್ಟ್ ಮಾಡುವಂಥದ್ದು ಅಥವಾ ವ್ಯಾಯಾಮವನ್ನು ಕೊಡೋದಿಲ್ಲ. ಸೈಕ್ಲಿಂಗ್ ಅನ್ನೋದು ಒಂದು ಕಡೆ ಹವ್ಯಾಸ ಕೂಡ ಮತ್ತೊಂದು ವ್ಯಾಯಾಮ ಕೂಡ. ಸಂದರ್ಭದಲ್ಲಿ ಈಗ ಮಧ್ಯವಯಸ್ಕ ಜನರು ಇದರಲ್ಲಿ ತೊಡಗಿಸಿಕೊಳ್ಳಬೇಕಾದ ಅನಿವಾರ್ಯತೆ, ಅವಶ್ಯಕತೆ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಈ ಫೋಕಸ್ ಇರೋದೇ ಅದಕ್ಕೆ. ನಾವು ಹೇಳೋದು ಮಕ್ಕಳಿಗೆ ನಾವು ಸೈಕ್ಲಿಂಗ್ ಓಣಿ ಮಾಡ್ತೇವೆ ಅಂತ ಹೇಳಿದ್ರೆ ಯಾಕಾಗಿ ಹೇಳ್ತೇವೆ ಅಂದ್ರೆ ಮಕ್ಕಳಿಗೆ ಸೇಫ್ ಆಗಿದ್ರೆ, ವಯಸ್ಕರಿಗಾಗ್ಲಿ ಮಧ್ಯವಯಸ್ಕರಿಗಾಗ್ಲಿ ಎಲ್ರಿಗೂ ಸೇಫ್ ಆಗಿರ್ಬೇಕು. ಫೋಕಸ್ ಮಕ್ಕಳಿಗೆ ಅಂತ ಹೇಳಿ ಆಗ ಎಲ್ಲರೂ ಒಂದು ಸೇರಿ ಅದನ್ನು ಸೇಫ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಯಾವ ಏಜ್ ಗ್ರೂಪ್ನವರಿಗೆ ಅದರಲ್ಲಿ ಸೇಫ್ ಆಗಿ ಹೋಗ್ಲಿಕ್ಕೆ ಆಗ್ತದೆ. ದಟ್ ಇಸ್ ದ ಫೋಕಸ್. ಇನ್ನೊಂದು, ಈಗ ನಾವು ಅವರು ಪ್ರೋಗ್ರೆಸಿವ್ ಸಿಟಿ ಅಂತ ಇವತ್ತು ಆಲ್ ಓವರ್ ದ ವರ್ಲ್ಡ್ ನೋಡಿದ್ರೆ ನೀವು, ಫೋಕಸ್ ಇಸ್ ನಾಟ್ ಆನ್ ಕಾರ್ಸ್ ಅಂಡ್ ಟ್ರಾಫಿಕ್. ಅದು ಒಂದು ಕೋಟ್ ಇದೆ, ಯು ಡಿಸೈನ್ ಅಂಡ್ ಪ್ಲಾನ್ ದಿ ಸಿಟೀಸ್, ಡಿಸೈನ್ ಅಂಡ್ ಪ್ಲಾನ್ ಫಾರ್ ಕಾರ್ಸ್ ಅಂಡ್ ಟ್ರಾಫಿಕ್, ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ಕಾರ್ಸ್ ಅಂಡ್ ಟ್ರಾಫಿಕ್. ಅಂದ್ರೆ ಅದು ನಿಲ್ಲುವುದಿಲ್ಲ, ಎಲ್ಲಿ ಸಹ ನಿಲ್ಲಿಲ್ಲ. ಯಾವ ಸಿಟಿಯಲ್ಲಿ ಸಹ ಅದು ಫ್ಲೈಓವರ್ ಮಾಡ್ಲಿ, ಎಂಟ್ಲೇನ್ ಮಾಡ್ಲಿ, ಎಂತದ್ದು ಮಾಡ್ಲಿ, ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ. ಹಾಗಾಗಿ ಎಲ್ಲರೂ ಸಹ ನಾವು ಇಂಥ ಬೇರೆ ಮೋಡ್ಸ್ ಅಥವಾ ಮುಂಚೆ ನಾವು ಯಾವ ರೀತಿ ಇತ್ತು ಅದನ್ನು ರಿವೈವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಈಗ ವಿಟಮಿನ್ ಡಿ ಕೋವಿಡ್ ನಿಂದಾಗಿ ಮಕ್ಕಳಿಗೆ ಬಿಸಿಲಲ್ಲಿ ಹೋಗ್ಬೇಕು, ಇಲ್ಲಿ ಮಂಗಳೂರಲ್ಲಿ ಬಿಸಿಲು ಜಾಸ್ತಿ ಅಂತ ಹೇಳ್ತಾರೆ, ಆದ್ರೂ ಈಗ ಬಿಸಿಲೇ ಅಡ್ವಾಂಟೇಜ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರಿಗೆ ಒಂದು ಸಂವಾದವನ್ನು ಮುಗಿಸುವಂತಹ ಒಂದು ಸಂದರ್ಭದಲ್ಲಿ ನಾನು ವಿ ಆರ್ ಸೈಕ್ಲಿಂಗ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಸರ್ವೇಶ್ ರಾಮಗ್ ಅವರಿಗೆ ನಾನು ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ಸರ್ತಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಅರುಣ್ ಪ್ರೊಫೆಸರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಜೊತೆಗೆ ಆರ್ಕಿಟೆಕ್ಟ್ ಆಗಿರುವಂಥ ನಿರೇನ್ ಜೈನ್ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ವೀಕ್ಷಕರೇ, ನಾವು ಅನೇಕ ವಿಚಾರಗಳನ್ನು ದಿನನಿತ್ಯ ಮಾತಾಡ್ತಾ ಇರ್ತೇವೆ, ಆದರೆ ಇವತ್ತೊಂದು ವಿಭಿನ್ನವಾದ ವಿಚಾರಗಳನ್ನು ಮಾತಾಡಿದ್ದೇವೆ. ಸೈಕ್ಲಿಂಗ್ ಟ್ರೆಂಡ್ ಬಗ್ಗೆ ಅನೇಕ ಅದ್ಭುತವಾದ ವಿಚಾರಗಳನ್ನು ಈ ಮೂರು ಅತಿಥಿಗಳು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ವಿಚಾರಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.